ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಜಾಗ ಇಲ್ಲ ಎನ್ನುವುದು ಮತ್ತೊಮ್ಮೆ ಸಾಬೀತು ಆಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಅನಧಿಕೃತ ಹೋಲ್ಡಿಂಗ್ಗಳನ್ನು ಕಿತ್ತು ಹಾಕಲು ಹೊರಟಿದ್ದಂಥ ಒಬ್ಬರು ಕಂದಾಯ ಅಧಿಕಾರಿಯವರನ್ನು ಅವರ ಸ್ಥಾನದಿಂದ ಬೇರೆಡೆ ವರ್ಗ ಮಾಡಲಾಗಿದೆ. ಅಂದರೆ ಮಂಗಳೂರಿನಿಂದಲೇ ಅವರನ್ನು ವರ್ಗ ಮಾಡಲಾಗಿದೆ, ಎತ್ತಂಗಡಿ ಮಾಡಲಾಗಿದೆ. ಕಾರಣ ಅವರನ್ನು ಇಲ್ಲೇ ಬಿಟ್ಟರೆ ತಮ್ಮ ವ್ಯಾಪಾರಕ್ಕೆ ಅಥವಾ ತಮ್ಮ ಅನಧಿಕೃತ ಹೋಲ್ಡಿಂಗ್ನ ಈ ಒಂದು ಗೋಲ್ಮಾಲಿಗೆ ಕತ್ತರಿ ಬೀಳ್ಬಹುದು ಎನ್ನುವಂಥ ಆತಂಕದಲ್ಲಿ ಜನಪ್ರತಿನಿಧಿಗಳು ಅಥವಾ ಯಾರು ಅವರ ವರ್ಗಾವಣೆಯ ಹಿಂದಿದ್ದಾರೆ ಅವರು ಯಶಸ್ವಿ ಆಗಿದ್ದಾರೆ. ಹಾಗಾದರೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹಿಂದೆ ಕೂಡ IAS ಅಧಿಕಾರಿ ಮಹಿಳೆಯೊಬ್ಬರನ್ನು ಹೀಗೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥ ವಿಷಯದಲ್ಲೇ ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಲಾಗಿತ್ತು. ಹಾಗಾದರೆ ಪಾಲಿಕೆಯಲ್ಲಿ ಈಗಾಗಲೇ ಸ್ಟಾಫ್ ಸಿಬ್ಬಂದಿಗಳ ಕೊರತೆ ಇದೆ. ಈ ನಡುವೆ ಕೂಡ ಕಂದಾಯ ಅಧಿಕಾರಿಗಳು ಹೀಗೆ ಟ್ರಾನ್ಸ್ಫರ್ ಆಗ್ತಾನೆ ಇದ್ದರೆ, ಆ ಸ್ಥಾನಕ್ಕೆ ಯಾರು ಬರದೇ ಇದ್ದರೆ, ದಕ್ಷ ಅಧಿಕಾರಿಗಳು ಇಲ್ಲಿ ಬರಲಿಕ್ಕೆ ಮನಸ್ಸು ಮಾಡದಿದ್ದರೆ, ಹಾಗಾದರೆ ಪಾಲಿಕೆ ಆಡಳಿತ ಅಥವಾ ಏನು ಕೆಲಸ ಕಾರ್ಯಗಳು ಎಷ್ಟರ ಮಟ್ಟಿಗೆ ಸರಾಗವಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ, ಈ ಬಗ್ಗೆ ಚರ್ಚೆ ಮಾಡಿದ ಕಾರ್ಯಕ್ರಮದಲ್ಲಿ ಇಬ್ಬರು ಗಣ್ಯರಿದ್ದರೆ. ಒಬ್ಬರು ಶ್ರೀಯುತ ಹನುಮಂತ್ ಕಾಮತ್ ಅವರು ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು, ಅವರ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ಶಶಿಧರ್ ಶೆಟ್ಟಿ ಅವರು NECF ಇದರ ರಾಜ್ಯ ಕಾರ್ಯದರ್ಶಿಗಳು, ಅವರ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹನುಮಂತ್ ಕಾಮತ್ ಅವರು, ಇದು ಬಹುಶಃ ರಿಪೀಟ್ ಆಗ್ತಾ ಉಂಟು ಅಂತ ಅನಿಸ್ತಾ ಇದೆಯಾ? ಪಾಲಿಕೆಯಲ್ಲಿ ಒಳ್ಳೆಯವರು ಬಂದರೆ ಅಲ್ಲಿಂದ ಸ್ವಲ್ಪ ದಿನಗಳಲ್ಲಿ ಅವರು ಶಿಫ್ಟ್ ಮಾಡೋದು. ಅದು ಹೇಗೆ ಹೇಳಿದರೆ, ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಹೇಳಿದರೆ ಅದು ಒಂದು ಭ್ರಷ್ಟರಿಗೆ ಮನೆ ಹಾಕುವಂಥ ಒಂದು ಪಾಲಿಕೆ ಆಗಿದೆ. ಅಲ್ಲಿ ಹೇಗೆ ಹೇಳಿದರೆ, ಯಾರಾದರೂ ಒಬ್ಬರು ನಿಷ್ಠಾವಂತರು ಬಂದರೆ ಅವರನ್ನಲ್ಲಿ ಇರಲಿಕ್ಕೆ ಬಿಡೋದಿಲ್ಲ. ಉದಾಹರಣೆಗೆ ಸಮೀರ್ ಶುಕ್ಲಾ ಹೇಳಿ ಮಂಗಳೂರು ಪಾಲಿಕೆಗೆ ಪ್ರಪ್ರಥಮವಾಗಿ ಬಂದಂಥ IAS ಆಫೀಸರ್, ಅವರನ್ನು 7 ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಆ ನಂತರ ಅಪ್ಸಿಬಾ ರಾಣಿ ಬಂದದ್ದು, ಮಹಿಳಾ IAS ಆಫೀಸರ್, ಅವರನ್ನು ಕೂಡ 7 ತಿಂಗಳೊಳಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ಈಗ ಕಂದಾಯ ಅಧಿಕಾರಿಯಾಗಿರುವಂಥ ಪ್ರವೀಣ್ ರವರು ಮೊದಲು ಸಹಾಯಕ ಕಂದಾಯ ಅಧಿಕಾರಿಯಾಗಿದ್ದಾಗ 2014ರಲ್ಲಿ ಇದೇ ರೀತಿ 2 ಅನಧಿಕೃತ ಹೋರ್ಡಿಂಗ್ಗಳನ್ನು ಕದ್ರಿಯಲ್ಲಿ ಅವರು ತೆಗೆದದ್ದಕ್ಕೆ ಆವಾಗ ಅವರನ್ನು ಬೆಳಗಾವಿಗೆ ಟ್ರಾನ್ಸ್ಫರ್ ಮಾಡಿದರು. ಅಲ್ಲಿ ಕೂಡ ಸರಿಯಾಗಿ ಇರಲಿಕ್ಕೆ ಬಿಡದೆ ಅಲ್ಲಿಂದ ಕಲಬುರಗಿಗೆ ಟ್ರಾನ್ಸ್ಫರ್ ಮಾಡಿದ್ದು. ಆ ನಂತರ ಅವರಿಗೆ 2 ವರ್ಷದ ನಂತರ ಆ ರೂಟೀನ್ ಆಗಿ ಪ್ರಮೋಷನ್ ಆಯಿತು, 6 ಆಗಿ ಮಂಗಳೂರಿಗೆ ಬಂದು. ಆದರೆ ನಾನು ನಿಮಗೆ ತೋರಿಸ್ತೇನೆ, ನಾನೇ ಕೊಟ್ಟ ದೂರು 2014ರಲ್ಲಿ ಕಾವೂರಿನಿಂದ ಏರ್ಪೋರ್ಟ್ ರೋಡ್ ಕಾರ್ಪೊರೇಷನ್ನ ಗಡಿಯ ತನಕ ಅನಧಿಕೃತ ಹೋರ್ಡಿಂಗ್ಗಳಿದೆ, ಇದನ್ನು ತನಿಖೆ ನಡೆಸಿ ತೆರವು ಮಾಡಬೇಕು ಅಂತ ಕೊಟ್ಟಿದ್ದೆ. ಆವಾಗ ಮಂಗಳೂರು ಮಹಾನಗರ ಪಾಲಿಕೆ ಅಲ್ಲಿಯ ಸರ್ವೇಯರ್ ಮಂಜುನಾಥರವರಿಗೆ ಆರ್ಡ್ರ್ ಮಾಡಿದರು. ಆರ್ಡ್ರ್ ಮಾಡಿದಾಗ ಕಂದಾಯ ವಿಭಾಗದಲ್ಲಿ ಚಾರ್ಜ್ ಆಗಿ ಪ್ರಮೀಳಾ ಹೇಳುವಂಥ ಮೇಡಮ್ ಇದ್ದರು, ಅವರು ಆರ್ಡ್ರ್ ಮಾಡಿದ್ರು ಸರ್ವೆ ಮಾಡಲಿಕ್ಕೆ. ಆ ಸರ್ವೆ ಮಾಡಿ ಅವರು ರಿಪೋರ್ಟ್ ಕೊಟ್ಟರು, ಇಲ್ಲಿ ಇರುವಂಥದ್ದು ಅನಧಿಕೃತ ಇಷ್ಟುಂಟು, ಅಧಿಕೃತ ಸಹ ಡೌಟ್ ಉಂಟು, ಅದನ್ನು ನೀವು ಜಾಗದ ಜಮೀನಿನ ಮಾಲಕರ ದಾಖಲೆಗಳನ್ನು ಪರಿಶೀಲಿಸಬಹುದು ಹೇಳಿ. ಆವಾಗ ನೋಡಿ ಎಲ್ಲ ಅದರದ್ದೇ ಲಿಸ್ಟ್. ಆವಾಗ ಇವರು ಎಂತ ಮಾಡಿದರು ಹೇಳಿದರೆ, ತೆರವು ಮಾಡ್ತಾರೆ ಹೇಳುವಾಗ ಯಾರು ಪ್ರಮೀಳಾ ಮೇಡಮ್ ಅವರು AC ಆಗಿದ್ದರು, ಅವರಿಗೆ ಕಂದಾಯ ಚಾರ್ಜ್ ಇದ್ದದ್ದು, ಅವರಿಗೆ ಕಂದಾಯ ಚಾರ್ಜನ್ನೇ ತೆಗೆಸಿದ್ರು. ದೊಡ್ಡ ಲಾಭದ ಒಂದು ಸ್ಥಾನ. ಆವಾಗ ಎಂತಾಯ್ತು ಹೇಳಿದರೆ, ಆ ನಂತರ ಅಲ್ಲಿ ಪ್ರೆಷರ್ ಹಾಕಿ ಯಾವುದನ್ನು ತೆರವು ಮಾಡದಾಗೆ ಮಾಡಿದ್ದು. ಈಗ ಎಂತಾಯ್ತು ಹೇಳಿದರೆ, ಹೊಸ ಶಾಸಕರು ವೇದವ್ಯಾಸ್ ಕಾಮತ್ ಬಂದ ನಂತರ ಅವರು ಕಾರ್ಪೊರೇಷನ್ ಅಧಿಕಾರಿಗಳ ಸಭೆಯಲ್ಲಿ
ಅವರು ಒಂದು ಆದೇಶ, ಅವರಿಗೊಂದು ಕಮಿಷನರಿಗೆ ಹೇಳಿದರು, ಯಾವುದು ಎಲ್ಲ ಅನಧಿಕೃತ ಹೇಳಿ ನೀವು ಗುರುತಿಸಿದ್ದೀರಾ ಅದನ್ನೆಲ್ಲವನ್ನು ಇಮಿಡಿಯೇಟಾಗಿ ತೆರವು ಮಾಡಬೇಕು, ಅದರ ಲೀಸ್ಟ್ ರೆಡಿ ಮಾಡಿ ಹೇಳಿ. ನಂತರ ಅವರು ರೈಟಿಂಗ್ನಲ್ಲಿ ಕಮಿಷನರಿಗೆ ಕೊಟ್ಟರು. ಕಮಿಷನರ್ ಅವರು ಇವರಿಗೆ ಆರ್ಡರ್ ಮಾಡಿದರು, ಹೇಳಿದರೆ ಪ್ರವೀಣರಿಗಿಂತ ಮೇಲೆ ಸಹಾಯಕ ಕಂದಾಯಾಧಿಕಾರಿ ಹೇಳಿದರೆ ಸಹಾಯಕ ಆಯುಕ್ತರು, ಝೋನಲ್ ಕಮಿಷನರ್ ಕಂದಾಯ ಹೇಳಿ ಇದ್ದಾರೆ. ಅವರು ರೈಟಿಂಗ್ನಲ್ಲಿ ಇವರಿಗೆ ಆರ್ಡರ್ ಮಾಡಿದ್ದಾರೆ, ನೀವು ತೆರವು ಮಾಡಿ ಹೇಳಿ. ಇವರು ಹೋಗಿ 10 ತೆರವು ಮಾಡಿದರು. ಈ 10 ತೆರವು ಮಾಡಿದ ನಂತರ ಪ್ರವೀಣ್ ರವರು ಕಾರ್ಪೊರೇಷನ್ನಲ್ಲಿ ಕಂದಾಯ ಅಧಿಕಾರಿಯಾಗಿ ಇದ್ದರೆ ಇನ್ನು ನಮ್ಮದು 100ಕ್ಕಿಂತಲೂ ಹೆಚ್ಚು ತೆರವಾಗ್ತದೆ ಹೇಳುವಂಥದ್ದು ಗ್ಯಾರಂಟಿ ಆದದ್ದರಿಂದ ಇವರನ್ನು ಟ್ರಾನ್ಸ್ಫರ್. ಓಕೆ ಶಶಿಧರ್, ಹಾಗಾದರೆ ಏನು ಅಂದರೆ ಎಲ್ಲ ಕರೆಕ್ಟಾಗಿ ಇದ್ರೂ ಕೂಡ ಒಬ್ಬ ಅಧಿಕಾರಿಗೆ ಏನು ಧೈರ್ಯದಿಂದ ಹೋಗಿ ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಆ ಪರಿಸ್ಥಿತಿ ನಾವು ಬಂದು ಮುಟ್ಟಿದ್ದೇವೆ ಅಂತ ಅನಿಸ್ತಾ ಉಂಟಾ? ಅಂದರೆ ಅವರು ಮನಸ್ಸು ಮಾಡಿದಲ್ಲ, ಅವರಿಗೆ ಆದೇಶ ಇತ್ತು, ಲಿಖಿತವಾಗಿತ್ತು, ಆದರೂ ಕೂಡ ಒಬ್ಬ ಅಧಿಕಾರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ 2 ವಿಚಾರವನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ. ಟ್ರಾನ್ಸ್ಫರ್ ಮಾಡಬಾರ್ದು ಅಂತೇಳಿ ಏನೂ ಇಲ್ಲ, ಸರ್ಕಾರದ ಒಂದು ಪ್ರಕ್ರಿಯೆ ಅದು. ಟ್ರಾನ್ಸ್ಫರ್ ಆಡಳಿತ ಹಿತದೃಷ್ಟಿಯಿಂದ, ಅನುಕೂಲತೆ ದೃಷ್ಟಿಯಿಂದ ಟ್ರಾನ್ಸ್ಫರ್ ಮಾಡುವಂಥದ್ದು. ಆದರೆ ಅದಕ್ಕೆ ಒಂದು ಕೆಲವು ನೀತಿ ನಿಯಮ ಅಂತ ಇದೆ. ಒಂದು, ಸಾಧಾರಣವಾಗಿ ಸರ್ಕಾರಿ ಅಧಿಕಾರಿಗಳ ಎಲ್ಲ ಟ್ರಾನ್ಸ್ಫರ್ಗಳ ಪ್ರಕ್ರಿಯೆ ನಡೆಯುವಂಥದ್ದು ಏಪ್ರಿಲ್ ಮೇಲ್ ಒಳಗೆ ಆಗಬೇಕು. ಜೂನ್ ಜುಲೈ ನಂತರ ಇದರ ನಂತರ ಯಾರನ್ನೂ ಮಧ್ಯಂತರ ಟ್ರಾನ್ಸ್ಫರ್ ಮಾಡುವಂಗೆ ಇಲ್ಲ, UDPR ಅಲ್ಲಿ ನಾವು ತೆಗೆದು ನೋಡಿದರೆ. ಎರಡನೇ, ಇವತ್ತು ಇಲ್ಲಿ ಮಂಗಳೂರಿನ ಈಗ ಏನು ಯಾರು ಟ್ರಾನ್ಸ್ಫರ್ ಆಗಿದ್ದಾರೆ ಅವರ ಈಗ ಟ್ರಾನ್ಸ್ಫರ್ ಆರ್ಡರ್ ನನ್ನ ಹತ್ರ ಇದೆ, ನೋಡಿ ಹೇಳ್ತೇನೆ, ಬರೇ 3 ಲೈನ್. ಶ್ರೀ ಪ್ರವೀಣ್ ಕರ್ಕೇರ ಕಂದಾಯ ಅಧಿಕಾರಿ, ಮಂಗಳೂರು ಮಹಾನಗರ ಪಾಲಿಕೆಯವರನ್ನ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಕಂದಾಯ ಹುದ್ದೆಗೆ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣ ಜಾರಿಗೆ ಬರುವಂತೆ ವರ್ಗಾಯಿಸಿ ಆದೇಶ ಮಾಡಿದೆ. ಕರ್ನಾಟಕ ಸರ್ಕಾರ ಇದು ನಗರಾಭಿವೃದ್ಧಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. ಒಂದು ವಿಚಾರ, ಹಾಗಾದ್ರೆ ಮಂಗಳೂರಿಂದ ಇವರನ್ನು ಟ್ರಾನ್ಸ್ಫರ್ ಮಾಡಿದ್ದೀರಿ, ಸರಿ ಆಯ್ತು, ನಿಮ್ಮ ಆಡಳಿತಾತ್ಮಕ ದೃಷ್ಟಿಯಿಂದ ಏನೋ ಮಧ್ಯದಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀರಿ, ರೂಲ್ಸ್ ಅನ್ನ ಬ್ರೇಕ್ ಮಾಡಿ. ಹಾಗಾದ್ರೆ ತೆರವಾದ ಇವರ ಪ್ಲೇಸಿಗೆ ಯಾರನ್ನ ಕೂರಿಸ್ತೀರಿ ಅಲ್ವಾ? ಇಲ್ಲಿ ಯಾರು ಇಲ್ಲ ಅಲ್ಲ, ಇಲ್ಲಿ ಇವರ ತರವಿಗೆ ಇನ್ನೊಂದು ಪ್ಲೇಸಿಗೆ ಸೃಷ್ಟಿ ಮಾಡ್ಬೇಕಿದ್ರೆ ಇನ್ನೊಬ್ಬ ಬಂದು ಕೂತ್ಕೊಳ್ಬೇಕಿದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿ ಸುಣ್ಣ ಸುಮ್ಮನೆ ಅಲ್ಲ. ಇಲ್ಲಿ ತೆರವಾದ ಪ್ಲೇಸಿಗೆ ಕೂತ್ಕೊಳ್ಳಿಕ್ಕೆ ಬೇರೆ ಅಧಿಕಾರಿಯೇ ಇಲ್ಲ, ಬೇರೆ ಹುದ್ದೆ, ಬೇರೆ ಮತ್ತೊಬ್ಬ ವ್ಯಕ್ತಿಯೇ ಇಲ್ಲ ಇಲ್ಲಿ. ಇದು ಒಂದು ಪಾಯಿಂಟ್. ಇನ್ನೊಂದು, ನಮ್ಮ ಇಲ್ಲಿ ಒಂದು ಬರೆದಿದ್ದಾರೆ, ಆಡಳಿತಾತ್ಮಕ ಮತ್ತು ಸಾರ್ವಜನಿಕ ಹಿತದೃಷ್ಟಿ ಅಂತ 2 ಸೆಂಟೆನ್ಸ್ ಅನ್ನು ಹಾಕಿದ್ದಾರೆ. ಈ ಆಡಳಿತಾತ್ಮಕ ಮತ್ತು ಸಾರ್ವಜನಿಕ ಹಿತದೃಷ್ಟಿ ಎನ್ನುವಂಥ ಡೆಫಿನೇಷನ್ ಅನ್ನು ನಮಗೆ ಇದು ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಲ್ಲಿನ ಒಂದು ಉಸ್ತುವಾರಿ ಸಚಿವರದೊಂದು ಇದು ಹೋಗ್ತದೆ ಅಲ್ಲಿ ಸರ್ಕಾರದ ಸೆಕ್ರೆಟರಿಗಳಿಗೆ. ಆಡಳಿತಾತ್ಮಕ ಹಿತದೃಷ್ಟಿ ಅಂದ್ರೆ ಏನು? ಒಂದೇ ಇವರು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಬೇಕು, ಪನಿಷ್ಮೆಂಟ್ ಟ್ರಾನ್ಸ್ಫರ್. ಏನೋ ಇಲ್ಲಿ ಕೆಟ್ಟ ಕೆಲಸ ಮಾಡಿದ್ದಾನೆ, ಲಂಚ ತಿಂದಿದ್ದಾನೆ, ಮಂಡ್ಯ ಹೊಡಿದ್ದಾನೆ, ಆ ಪನಿಷ್ಮೆಂಟ್ ಟ್ರಾನ್ಸ್ಫರ್. ಅಥವಾ ಇವರು ಒಳ್ಳೆ ಪವರ್ಫುಲ್ ಕೆಲಸ ಮಾಡ್ತಾ ಇದ್ದಾರೆ, ಯಾರಿಗೂ ಹೆದರ್ಕೊಳ್ಳೋದಿಲ್ಲ, ದಕ್ಷ ಅಧಿಕಾರಿ ಅಂತಿದ್ರೆ, ಅಲ್ಲಿ ಎಲ್ಲೋ ಅಂತ ಅಧಿಕಾರಿಗಳ ಸೇವೆ ಅಲ್ಲಿ ಬೇಕಂತಿದ್ರೆ ಅವರನ್ನು ಅಲ್ಲಿ ಟ್ರಾನ್ಸ್ಫರ್ ಮಾಡಿರ್ಬೋದು. ಹಾಗಾದ್ರೆ ಸರ್ಕಾರದ ಅಧೀನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆಗೆ ಇವರ ಬಗ್ಗೆ ಒಂದೇ ದಕ್ಷ ಇಲ್ಲ ಭ್ರಷ್ಟ ಅನ್ನುವಂಥ ರಿಪೋರ್ಟ್ ಕೊಟ್ಟವರು ಯಾರು? ಇದು ಇವತ್ತು ಜನರ ಮುಂದೆ ಇಡ್ತಕ್ಕಂಥ ಬರ್ತಕ್ಕಂಥ ಮತ್ತೆ ಕ್ಲಿಯರ್ ಆಗಬೇಕಾದಂಥ ಸ್ಪಷ್ಟ ವಿಚಾರ. ಓಕೆ, ಹನುಮಂತ ಕಾಮತ್, ಹಾಗಾದ್ರೆ ನೇರವಾಗಿ ಇದು ಹೋರ್ಡಿಂಗಿಗೆ ಕೈ ಹಾಕಿದ್ದೇ ಟ್ರಾನ್ಸ್ಫರ್ಗೆ ಕಾರಣ ಅಂತ 2 ಸಲ ಕೂಡ ಹೋರ್ಡಿಂಗ್ ಅನ್ನು ತೆರವುಗೊಳಿಸಿದ 1 ವಾರದ ಒಳಗೆ ಪ್ರವೀಣ್ ಚಂದ್ರ ಕರ್ಕೇರಿಗೆ ಟ್ರಾನ್ಸ್ಫರ್ ಆರ್ಡರ್ ಬಂದಿದೆ. ಇವತ್ತು ನೋಡಿ, ಈ ನಿಮ್ಮ ಹೋರ್ಡಿಂಗ್ ಲಾಬಿ ಎಲ್ಲಿವರೆಗೆ ಸ್ಟ್ರಾಂಗ್ ಇದೆ ಹೇಳಿದರೆ ಅವರು ಇಡೀ ಕಾರ್ಪೊರೇಷನನ್ನು ಕಂಟ್ರೋಲ್ ಮಾಡುವಷ್ಟಿದ್ದಾರೆ. ಈಗ ಇವತ್ತು ಪ್ರವೀಣ್ ಚಂದ್ರರವರನ್ನು ಟ್ರಾನ್ಸ್ಫರ್ ಮಾಡಿದ ಬಗ್ಗೆ 60 ಕಾರ್ಪೊರೇಟರ್ಗಳಲ್ಲಿ ಯಾರೂ ಮಾತಾಡುವುದಿಲ್ಲ ಹೇಳಿದರೆ ಕಾರಣ ಏನು ಹೇಳುವುದನ್ನು ನಾನು ನಮ್ಮ ಟಿವಿಯ ಮೂಲಕ ನಮ್ಮ ಕಾರ್ಪೊರೇಟರ್ಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವ್ರು BJP ಇರಲಿ, ಕಾಂಗ್ರೆಸ್ ಇರಲಿ ಅಥವಾ ಇತರ ಪಕ್ಷ, ಯಾಕೆ ಕೇಳುವುದಿಲ್ಲ? ಒಂದು, ಈಗ ಇವರು ಹೇಳಿದರು ಸಾರ್ವಜನಿಕ ಹಿತದೃಷ್ಟಿಯಿಂದ ಹೇಳಿದರೆ, ಯಾರು ಸಾರ್ವಜನಿಕರು ಪ್ರವೀಣ್ ಚಂದ್ರರ ಬಗ್ಗೆ ದೂರು ಕೊಟ್ಟಿದ್ದಾರೆ? ಈಗ ಸಾರ್ವಜನಿಕರು ಅವರ ಬಗ್ಗೆ ದೂರು ಕೊಡಬೇಕಲ್ಲ. ನಮ್ಮ ಖಾತೆಗೆ ಹೋಗುವಾಗ 5,000 ಕೇಳಿದ್ದಾರೆ,
ಇಲ್ಲ ಉದ್ದೇಶಪೂರ್ವಕ ನಮ್ಮದು ಲೇಟ್ ಮಾಡ್ತಾರೆ, ಬ್ರೋಕರ್ಗಳಿಗೆ ಬೇಗ ಮಾಡ್ತಾರೆ ಅಂತ ದೂರು ಉಂಟಾ ಪ್ರವೀಣ್ ಚಂದ್ರ ಕರ್ಕೇರ್ ಮೇಲೆ? ಇಲ್ಲ. ಹಾಗಾದರೆ ಒಬ್ಬ ಅಧಿಕಾರಿಯ ಮೇಲೆ ಸಾರ್ವಜನಿಕರಿಂದ ದೂರು ಇಲ್ಲದೆ ಇರುವಾಗ ಯಾವ ಕಾರಣಕ್ಕಾಗಿ ಮಾಡೋದು? ಮತ್ತು ಒಂದು ಲಿಖಿಯಲ್ಲಿ ಹೇಳಿದರೆ 2 ಸಲ ಕೂಡ ಹೋಲ್ಡಿಂಗ್ಸ್ ತೆರವುಗೊಳಿಸಿದ ಕೂಡಲೇ ಟ್ರಾನ್ಸ್ಫರ್ ಆರ್ಡರ್ ಬರ್ತದೆ ಹೇಳಿದರೆ ಇದಕ್ಕೆ ಅರ್ಥ ಏನು? ಮತ್ತು ಇನ್ನೊಂದು, ನನ್ನ ಹತ್ರ ಕೆಲವು ದಾಖಲೆ ಇದೆ. ಎಲ್ಲದರಲ್ಲೂ ಹೇಗೆ ಹೇಳಿದರೆ ಕಾರ್ಪೊರೇಷನ್ನಿಂದ ನಿಮ್ಮದು ಅನಧಿಕೃತ ಹೋರ್ಡಿಂಗ್ ಇದೆ, 7 ದಿವಸದೊಳಗೆ ತೆರವುಗೊಳಿಸಿ, ಇಲ್ಲದಿದ್ದರೆ ನಾವು ತೆಗೆದು ನಿಮ್ಮ ಹತ್ರ ಅದರ ಪೆನಲ್ಟಿ ವಸೂಲಿ ಮಾಡ್ತೇವೆ ಹೇಳಿದರೆ ಅದನ್ನು ಗೊಳಿಸದ ಹಾಗೆ ನಿಲ್ಲಿಸಿದವರು ಯಾರು? ಇಲ್ಲಿ ತನಕ ಅದು ಯಾಕೆ ಹಾಗೆ ಸ್ಟಾಪ್ ಆಯಿತು ಅಂದರೆ ಯಾರಿಗೂ ಧೈರ್ಯ ಯಾರಿಗೂ ಇರಲಿಲ್ಲ ಅಂತ ಅನಿಸ್ತಾ ಉಂಟಾ ಶಿಶಿರ್ ಅವರೇ? ನಿಮಗೆ ಯಾರು ಕೆಲಸ ಕೈ ಹಾಕಿದ್ರು ಬಹುಶಃ ಟ್ರಾನ್ಸ್ಫರ್ ಆಗ್ತಾ ಇದ್ರು ಅಂತ ಅನಿಸ್ತಾ ಉಂಟಾಗಾದ್ರೆ? ನೋಡಿ ಸರ್, ಈಗ ಒಂದು ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಅಂತ ಇದೆ. ಅಡ್ಮಿನಿಸ್ಟ್ರೇಷನ್ ಇಡೀ ಭಾರತದ ಒಂದು ಆಡಳಿತ ನಡೆಯುವಂಥದ್ದು ಭಾರತದ ಸಂವಿಧಾನದ ನೆಲಗಟ್ಟಿನಲ್ಲಿ ಸಂವಿಧಾನ ಏನೇನು ಮಾರ್ಗದರ್ಶನ ಕೊಟ್ಟಿದೆ ಅಂದರೆ ಇಡೀ ಭಾರತದ ಒಂದು ಸುಪ್ರೀಂ ಆಗಿರ್ತಕ್ಕಂಥ ರಾಷ್ಟ್ರಪತಿಯ ಮತ್ತು ರಾಜ್ಯಪಾಲರ ಆದೇಶ ಅಂದರೆ ಅವರು ಸಂವಿಧಾನದ ಮುಖವಾಣಿ, ಅವರ ಆದೇಶದ ಅಡಿ ನಮ್ಮದು ಲಿಖಿತ ಸಂವಿಧಾನ. ಇಂಗ್ಲೆಂಡ್ನ ಸಂವಿಧಾನದ ಹಾಗೆ ನಮ್ಮದು ಅಲಿಖಿತ ಸಂವಿಧಾನ ಅಲ್ಲ. ಇಂಗ್ಲೆಂಡಲ್ಲೆಲ್ಲ ಹೇಗೆ ಹೇಳಿದರೆ ಒಬ್ಬ ಒಂದು ಒಳ್ಳೆ ಕೆಲಸ ಮಾಡ್ತಾನೆ ಹೇಳಿದ್ರೆ ಪಬ್ಲಿಕ್ ಅದನ್ನು ಸಪೋರ್ಟ್ ಮಾಡ್ತಾರೆ, ಅದೇ ಸಂವಿಧಾನ. ಯಾವುದು ವಿಚ್ ಇಸ್ ಗುಡ್ ದಟ್ ಈಸ್ ದ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಲಿಖಿತ ಸಂವಿಧಾನ ಇಲ್ಲ, ನಮ್ಮದು ಲಿಖಿತ ಸಂವಿಧಾನ ನಾವು ನಂಬಿದ ಹಾಗೆ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿಯ ಸಚಿವರ ಸಂವಿಧಾನ ಅವರದ್ದೇ ಸಂವಿಧಾನ. ಇವತ್ತು ಇಲ್ಲಿ ಉಡುಪಿಗೆ ಹೋದ್ರೆ ಅಲ್ಲಿಯ ಕೆಲವು ರಿಟೈರ್ಡ್ MLAಗಳ ಸಂವಿಧಾನ. ಈಗ ನಾವು ಕನಕಪುರಕ್ಕೆ ಹೋದ್ರೆ ಅಲ್ಲಿಯ ಮಿನಿಸ್ಟರ್ ಸಂವಿಧಾನ. ಒಂದೊಂದು ಜುಡಿಸ್ಟ್ರಕ್ಷನ್ಗೆ ಅವ್ರವ್ರದ್ದು ಸಂವಿಧಾನ ಆಗಿದೆ. ಅಂದ್ರೆ ಭಾರತದ ಸಂವಿಧಾನ ಇಲ್ಲಿ ಎಲ್ಲಿ ಅಪ್ಲೈ ಆಗ್ತಾ ಇಲ್ಲ. ಹಾಗಾದ್ರೆ ಇದಕ್ಕಿಂತ ಮುಖ್ಯ ಕಾರಣ ನಾನು ಹೇಳುವಂಥದ್ದು, ಈ ಸಂವಿಧಾನದ ಮುಖವಾಣಿಯಾಗಿರ್ತಕ್ಕಂಥ ರಾಜ್ಯಪಾಲರ ಸೈನಿಕರಾಗಿರ್ತಕ್ಕಂಥ ಈ ನಮ್ಮ IASಗಳು ಅಂದ್ರೆ ಸೆಕ್ರೆಟರಿಗಳು, ಅಂಡರ್ ಸೆಕ್ರೆಟರಿಗಳು, ಇವರು ಸಂವಿಧಾನದ ಮುಖವಾಣಿಯಾಗಿ ಕೆಲಸ ಮಾಡಬೇಕು ಅಥವಾ ಇವರು ತಮ್ಮ ಖಾತೆಯನ್ನು ಉಳಿಸ್ಕೊಳ್ಳಿಕ್ಕೆ, ತಮ್ಮ ಸೀಟ್ ಗಟ್ಟಿ ಮಾಡ್ಕೊಳ್ಳಿಕ್ಕೆ ರಬ್ಬರ್ ಸ್ಟ್ಯಾಂಪ್ ತರ ಈ ಮಿನಿಸ್ಟರ್ಗಳು ಫೋನ್ ಹೊಡೆದು ಕೂಡ ಓಡ್ಕೊಂಡು ಹೋಗಿ ಫೈಲ್ ಕೊಟ್ಕೊಂಡು ಅವ್ರು ಹೇಳಿದ್ಕೆಲ್ಲ ಶೀಲ್ ಹಾಕಿ ಕೊಡ್ತಕ್ಕಂಥ ರಬ್ಬರ್ ಸ್ಟ್ಯಾಂಪ್ ಆಗಿ ಕೆಲಸ ಮಾಡಬೇಕೆನ್ನುವಂಥದ್ದು ಇವತ್ತು ಕರ್ನಾಟಕದ ಸಮಸ್ತ ಜನ ಇವತ್ತು ಪ್ರಶ್ನೆ ಮಾಡಲೇಬೇಕಾದಂಥ ವಿಚಾರ. ಇಲ್ಲ ಹೇಳಿದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನದ ಮುಖವಾಣಿಯಲ್ಲಿ ಸಂವಿಧಾನ ಸರ್ವಶ್ರೇಷ್ಠ ಅಂತ ನಾವು ಭಾಷಣ ಬೇಗುವುದು ಬರೀ ಬೋಗಳೆ ಆಗತ್ತೆ. ಪ್ರಾಕ್ಟಿಕಲಿ ನಮ್ಮಲ್ಲಿ ಅದು ಆಚರಣೆಗೆ ಬರ್ದಿದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿಯೂ ಕೂಡ ನಾವು ಗುಲಾಮಗಿರಿಯಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಬದುಕಿದ್ದೇವೆ ಅನ್ನೋಂಥದ್ದನ್ನು ಸಾರ್ವತ್ರಿಕವಾಗಿ ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ. ಈಗ ಅನಂತ ಈಗ ಪ್ರಶ್ನೆ ಇದು ಕೂಡ ನಗರಾಭಿವೃದ್ಧಿಯ ಅಡಿಯಲ್ಲೇ ಬರುವಂಥ ಒಂದು ವಿಷಯ. ನಮ್ಮ ಈ ಸಚಿವರು ಕೂಡ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಸೊ ಆಗಿರುವಾಗ ಅವರು ಹೋರ್ಡಿಂಗ್ ಲಾಬಿಗೆ ನೇರವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಇಂಥ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡುವ ಮೂಲಕ ಅಂತ ಅನಿಸ್ತದೆ? ಇಲ್ಲ ನೋಡಿ, ಇಲ್ಲಿ ಹೇಗೆ ಹೇಳಿದರೆ ಈಗ ಹೊಸದಾಗಿ ಖಾದರ್ ಅವರು ನಗರಾಭಿವೃದ್ಧಿ ಸಚಿವರಾಗಿರುವಂಥ ಅವರಿಗೆ ಇದರದ್ದು ಹೆಚ್ಚಿನ ವಿಷಯಗಳು ಗೊತ್ತಿರಲಿಕ್ಕಿಲ್ಲ. ಅವರಿಗೆ ಗೊತ್ತಿಲ್ಲದೆ ಟ್ರಾನ್ಸ್ಫರ್ ಆಗಿರಬಹುದು ಅಂತ ಹೇಳ್ತೀವಿ. 2 ಸಾಧ್ಯತೆಗಳಿದೆ. ಒಂದು ಹೇಗೆ ಹೇಳಿದರೆ ಅವರ ಗಮನಕ್ಕೆ ಬರದೆ ಆಫೀಸರ್ಸ್ ಲೆವೆಲ್ನಲ್ಲಿ ಟ್ರಾನ್ಸ್ಫರ್ ಆಗಿರುವಂಥದ್ದು. ಇನ್ನೊಂದು ಅವರೇ ಪಕ್ಷದ ಮಾಜಿಗಳು ಅವರ ಕಿವಿ ಊದಿ ಬೇಡದಿದ್ದನ್ನು ಹೇಳಿ ಪ್ರವೀಣ್ ಚಂದ್ರರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೇಳಿ ಅವರ ಒತ್ತಾಸೆಯಿಂದಲೇ ಆಗಿರಬಹುದು ಹೇಳುವಂಥದ್ದು. ಇವತ್ತಿಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು ಹೇಳಿದರೆ, ನಾನಿವತ್ತು ನೇರವಾಗಿ ನಾನು ಕಾರ್ಪೊರೇಟರ್ಗಳಿಗೆ ಹೇಳಿದಾಗೆ ನೇರವಾಗಿ ಖಾದರ್ ಅವರಿಗೆ ಕೇಳ್ತೇನೆ, ನಿಮ್ಮ ಉಸ್ತುವಾರಿಯಲ್ಲಿ ಇರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಮಂಗಳೂರು ಮಹಾನಗರ ಪಾಲಿಕೆಗೆ ನಿಮಗೆ ನಿಷ್ಠಾವಂತ ದಕ್ಷ ಅಧಿಕಾರಿಗಳ ಅವಶ್ಯಕತೆ ಇಲ್ವಾ? ಅದನ್ನು ನೇರವಾಗಿ ಒಂದು ಇಲ್ಲೇ ಬೇಕಾದ್ರೆ ಒಂದು ಫೋನ್ ಹಾಕಿ ಕೇಳಿ ಖಾದರಿಗೆ, ಸಾಧ್ಯ ಆದರೆ ಒಂದು ಲೈನ್ ಹೊಡೆದು ಕೇಳಿ ಖಾದರ್. ಒಂದು ಎರಡನೇ ಅಥವಾ ನೀವು ಕಾರ್ಪೊರೇಷನ್ಗೆ ಲಾಸ್ ಆಗುವಂಥದ್ದನ್ನು ವಸೂಲಿ ಮಾಡುವಂಥ ಕೆಚ್ಚೆದೆಯ ಅಧಿಕಾರಿ ನಿಮಗೆ ಅಗತ್ಯ ಇಲ್ವಾ? ಇದಕ್ಕೆ ಅವರು ಉತ್ತರಿಸಬೇಕು. ಯಾಕೆ ಹೇಳಿದರೆ ಇದು ನಮ್ಮ ನಾಡಿನ ಜನರ ಪ್ರಶ್ನೆ. ಇವತ್ತು ಒಬ್ಬ ಯುವ
ಉಸ್ತುವಾರಿ ಸಚಿವರು ಇದ್ದುಕೊಂಡು ಅವರ ಗಮನಕ್ಕೆ ಬಂದಿದ್ದರು ಬಾರದಿದ್ದರು ಇಂಥದ್ದೊಂದು ಕೆಲಸ ನಡೆದಿದೆ, ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಹೇಳಿ. ಆದರೆ ಇದಕ್ಕೆ ಇವರು ಈ ಟ್ರಾನ್ಸ್ಫರನ್ನು ರದ್ದುಪಡಿಸಬೇಕು. ಅಲ್ಲ, ಸಚಿವರ ಗಮನಕ್ಕೆ ಬರದೆ ಅವರ ಲೆಟರ್ ಹೆಡ್ ಹೋಗೋದೇ ಆಗತ್ತೆ ಅಂತ ನಿಮ್ಗೆ ಅನಿಸ್ತಾ ಉಂಟು? ಆಗ್ತದೆ ನೋಡಿ, ಅಂದ್ರೆ ಯಾರು ಕೈಯಾಡಿಸಿ ನೇರವಾಗಿ ಯಾರು ವಿಧಾನಸೌಧದಲ್ಲಿ ಆಗದೆ ಇರುವಂಥದ್ದು ಯಾವುದೂ ಇಲ್ಲ ಸ್ವಾಮಿ, ಯಾವುದೂ ಇಲ್ಲ. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಏನಾದರೂ ನೇರವಾಗಿ ಸೆಕ್ರೆಟರಿ ಲೆವೆಲ್ನಲ್ಲೇ ಹೋಗ್ತದೆ. ಅದು ಇನ್ನೂ ಡೇಂಜರ್ ಅಂತ ಅನಿಸ್ತಾ ಉಂಟು. ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲದೆ ಅಧಿಕಾರಿ ಸಮೂಹ ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ. ಅಲ್ಲ, ನಂಗೆ ಗೊತ್ತಿಲ್ಲದೆ ಆಗಿದೆ ಅಂತ ಹೇಳಿ ಇಲ್ಲಿ ಉಸ್ತುವಾರಿ ಸಚಿವರು ಹೇಳಿ ನಂಗೆ ಗೊತ್ತಿಲ್ಲ ಇದು, ನಾನು ಇಮಿಡಿಯೇಟ್ ಸರಿಪಡಿಸ್ತೇನೆ ಅಂತ ಹೇಳಿ ಅವ್ರು ಹೇಳಿದ್ರೆ ಒಪ್ಕೊಳ್ಳುವ, ನಾನು ಸರಿ ಮಾಡ್ತೇನೆ ಇದನ್ನ, ನನಗೆ ಗೊತ್ತಿಲ್ಲದೆ ಆಗಿದ್ದಂತೇಳಿ ಹೇಳಿ, ಅಥವಾ ನನಗೆ ನಾನೇ ಮಾಡಿದ್ದು, ನಾನು ಇಂಥವ್ರು ನನಗೆ ಹೇಳಿದ್ದಂತದ್ದು ಹೇಳಿ, ಎರಡರಲ್ಲಿ ಒಂದವ್ರು ಹೇಳಬೇಕು. ನೋಡಿ, ಇಲ್ಲಿ ಹೇಗೆ ಹೇಳಿದರೆ ಸರಿಯಾಗಿ ನೋಡಿ, ನಾನೊಂದು ಹೇಳ್ತೇನೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜಂಟಿ ಆಯುಕ್ತರಾಗಿ ಒಬ್ಬರು ಇದ್ದರು ಇದರ ಮೊದಲು. ಇಲ್ಲಿ 1,25,00,000 ರೂಪಾಯಿ ಈ ಜಾಹೀರಾತು ಇದರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ವರ್ಷಕ್ಕೆ ವಸೂಲಿ ಆಗ್ತದೆ, ಹೋರ್ಡಿಂಗ್ ಮೂಲಕ. ಆವಾಗ ಒಂದು ಸಲ ಅವರ ಹತ್ರ ನಾನು ಈ ಬಗ್ಗೆ ಚರ್ಚೆ ಮಾಡುವಾಗ ಹೇಗೆ ಹೇಳಿದರೆ, ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಿಂದ 20/16 ಹೇಳಿ ಆರ್ಡರ್ ತಗೊಳ್ತಾರೆ, ಅಲ್ಲಿ ದೊಡ್ಡದಾಗ್ತಾರೆ, ನೀವು ಅಲ್ಲಿ ನೋಡಿ ಅದರಲ್ಲಿ ದೊಡ್ಡದಾಗ್ತಾರೆ. ಮತ್ತು ಇನ್ನೊಂದು ಹೇಗೆ ಹೇಳಿದರೆ, ವಿದ್ಯುತ್ ಇರುವುದು ವಿದ್ಯುತ್ ಇಲ್ಲದ್ದು ಹೇಳಿ ಉಂಟು, ಅಂದರೆ ರೇಟ್ ಡಿಫರೆನ್ಸ್ ಬರ್ತದೆ ಕಟ್ಟಲಿಕ್ಕೆ. ಅದು ಲೈಟ್ ಇಲ್ಲದಿದ್ದದ್ದು ಹೇಳಿ ತಗೊಳ್ತಾರೆ, ಅದಕ್ಕೆ ಲೈಟ್ ಹಾಕ್ತಾರೆ, ಆಯಿತಾ. ಮತ್ತು ಖಾಸಗಿ ಜಮೀನಿನಲ್ಲಿ ಹೇಳಿ ತಗೊಳ್ತಾರೆ, ಸಾರ್ವಜನಿಕ ಜಮೀನಿನಲ್ಲಿ ಹಾಕ್ತಾರೆ. ಯಾರು ನೋಡ್ಲಿಕ್ಕೆ ಹೋಗುದೇ ಇಲ್ಲ. ಇದೆಲ್ಲವನ್ನು ಅವರು ಒಮ್ಮೆ ಅವರೇ ಒಂದು ವೈಯಕ್ತಿಕ ಇದರಲ್ಲಿ ಮಾಡಿಸಿದ್ರು. ಪ್ರವೀಣ್ ಅವರಲ್ಲ, ಆ ಮಾಜಿ ಜಂಟಿ ಆಯುಕ್ತರು ಮಾಡಿದ ನಂತರ ಅವರು ನನ್ನ ಹತ್ರ ಹೇಳಿದ್ದು, ನಾನು ಹಾಕಿದ ಕ್ಯಾಲ್ಕುಲೇಷನ್ ಪ್ರಕಾರ ಇದನ್ನು ಎಲ್ಲವನ್ನೂ ಪರಿಗಣಿಸಿದ್ದಾರೆ, ವರ್ಷಕ್ಕೆ 4 ಕೋಟಿ ರೂಪಾಯಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆದಾಯ ಬರ್ತದೆ ಹೇಳಿ. ಅದನ್ನು ನಾನು ಈ ಪ್ರಮೀಳರವರು AC ಆಗಿ ಬಂದಾಗ ಅವರಿಗೆ ಹೇಳಿದೆ, ಮೇಡಮ್ ಹೀಗೆ ಜಂಟಿ ಆಯುಕ್ತರು ಹೇಳಿದ್ರು ಹೇಳಿ. ಅವರೊಂದು ಆರ್ಡ್ರ್ ಮಾಡಿದರು, ಇಡೀ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವ ಹೋರ್ಡಿಂಗ್ಗಳದ್ದು ಲೆಕ್ಕ ತೆಗಿಬೇಕು, ಅದರಲ್ಲಿ ಅಧಿಕೃತ ಅನಧಿಕೃತ ಲೆಕ್ಕ ಕೊಡಬೇಕು ಹೇಳಿ. ಆವಾಗ 1,549 ಅಧಿಕೃತ ಹೋರ್ಡಿಂಗ್ಗಳು, 516 ಅನಧಿಕೃತ ಹೋರ್ಡಿಂಗ್ಗಳು ಉಂಟು ಹೇಳಿ ಆಯಿತು. ಅದರಲ್ಲಿ ಈ ತೆಗಿಲಿಕ್ಕೆ ಆಗುವಾಗ 2 ತೆಗೆಯುವುದಾರೆ ಹೇಳುವಾಗ ಅವರಿಗೆ ಅದರದ್ದು ಚಾರ್ಜೇ ತೆಗೆದು ಬಿಟ್ಟು, ಯಾವುದು ಕಂದಾಯದ ಚಾರ್ಜ್ ಕೊಟ್ಟದ್ದು ತೆಗೆದು ಬಿಟ್ಟು, ಏನು ಮಾಡಲಿಕ್ಕೆ ಆಗಲಿಲ್ಲ. ಇವತ್ತಿಗೂ ಕೂಡ ನನ್ನ ಹತ್ರ ಕೂಡ ಅದು ಇದೆ, ಯಾವುದು ಲೀಸ್ಟ್ ಅಧಿಕೃತ ಯಾವುದು ಅನಧಿಕೃತ ಯಾವುದು ಹೇಳುವಂಥದ್ದು. ಏನು ಮಾಡಲಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಉಂಟು ನಿಮಗೆ? ಮಂಗಳೂರಿನ ಸೌಂದರ್ಯೀಕರಣದ ಬಗ್ಗೆ ನೋಡುವಾಗ ಇದೆಲ್ಲ ತುಂಬ ಅಡ್ಡಿ ಆಗ್ತಾ ಉಂಟು. ಈಗ ಏರ್ಪೋರ್ಟ್ ರೆಡಿ ಹೋಗುವಾಗಲೇ ಅಲ್ಲಿ ಸಾಕಷ್ಟು ಫ್ಲೆಕ್ಸ್ಗಳು ಹೋರ್ಡಿಂಗ್ ಇದ್ದ ಕಾರಣ ತುಂಬ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅದು ತೆಗಿಲಿಕ್ಕೆ ಯಾರಿಗೆ ಮನಸ್ಸು ಹಾಕಲು ತುಂಬ ಲಾಭದಾಯಕವಾಗಿರುವಂಥ ಉದ್ಯಮ, ಪ್ಲಸ್ ಇದ್ರೆ ಮಾತ್ರ ತುಂಬ ಜನರಿಗೆ ಅದರಿಂದ ಬೆನಿಫಿಟ್ ಆಗುತ್ತೆ, ಅಧಿಕಾರಿಗಳಿಗೆ ಪ್ಲಸ್ ಆ್ಯಡ್ ಏಜೆನ್ಸಿ ಅವರಿಗೆ. ಅಲ್ಲ, ನಮ್ಮಲ್ಲಿ ಏನಾಗಿದೆ ಗೊತ್ತುಂಟ ಸರ್, ಈಗ ದೇವಸ್ಥಾನಕ್ಕೆ ಒಂದು ದೇವಸ್ಥಾನ ಕಟ್ಟಿ ಬ್ರಹ್ಮಕಲಶೋತ್ಸವ ಮಾಡೋದು ಅಂತೇಳಿ ಹೇಳಿ ಒಂದು 2,500 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗ್ತದೆ. 2,500 ಕೋಟಿ ರೂಪಾಯಿ ಒಂದು ದೇವಸ್ಥಾನ ಕಟ್ಟಿ ಬ್ರಹ್ಮಕಲಶೋತ್ಸವ. ಫಸ್ಟಿಗೆ ಇವರು ಮಾಡೋದು ಅಂತ ಗೊತ್ತುಂಟ, ಒಂದು ಗುಟ್ಟ ಹೋಗುದು, ಆ ಗುಟ್ಟದ ತುದಕ್ಕೆ ಒಂದು ಬಂಗಾರದ ಒಂದು ಕಲಶವನ್ನು ಸಿಕ್ಸೋದು ಫಸ್ಟಿಗೆ. ಉದಾಹರಣೆ ಹೇಳ್ತೇನೆ, ಇವತ್ತು 2,500 ಕೋಟಿ ಇವತ್ತು ಸ್ಮಾರ್ಟ್ ಸಿಟಿ ಮಂಗಳೂರಿಗೆ ಸ್ಯಾಂಕ್ಷನ್ ಆಗಿದೆ. ಸ್ಮಾರ್ಟ್ ಸಿಟಿ ಇಡೀ ಇವತ್ತು ಬೈಕಂಪಾಡಿ ರಸ್ತೆಯಿಂದ ಹಿಡಿದು ಮಂಗಳೂರು ಹಂಪನಕಟ್ಟೆ, ಇಡೀ ಹೃದಯ ಭಾಗದ ಹಂಪನಕಟ್ಟೆಯಲ್ಲಿ ಸಾಧಾರಣ ಬಾಳೆ ಗಿಡ ನಡ್ಬೋದು, 2 ಫೀಟ್ ಹೊಂಡದ ರಸ್ತೆ ಇದೆ. ಅದನ್ನು ಸರಿ ಮಾಡಲಿಕ್ಕೆ ಕಾರ್ಪೊರೇಷನ್ ಇವರಿಗೆ ಕಮಿಷನರಿಗಾಗಲಿ ಅಥವಾ ಇಲ್ಲಿಯ ನಮ್ಮ ಸಚಿವರಿಗಾಗಲಿ ಯೋಗ್ಯತೆ ಇಲ್ಲ. 90 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಇವರು ಗಡಿಯಾರ ಗೋಪುರ ಅಲ್ಲಿ ಕ್ಲಾಕ್ ಟವರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮೊದಲು ಕ್ಲಾಕ್ ಟವರ್ ಅಗತ್ಯ ಇತ್ತು, ಜನರ ಹತ್ರ ಮೊಬೈಲ್ ಇರಲಿಲ್ಲ, ವಾಚ್ ಇರಲಿಲ್ಲ. ಈಗ ಅದೇ ಜಾಗದೊಳಗೆ ಪೊಲೀಸ್ ಕಮಿಷನರ್ ಆಫೀಸ್ ಎದುರುಗಡೆ ದೊಡ್ಡದೊಂದು ಕ್ಲಾಕ್ ಟವರ್ ಇದೆ, ಅಲ್ಲೇ ಈಚೆಗೆ ಚರ್ಚಿನಲ್ಲಿ ಅದಕ್ಕಿಂತ ದೊಡ್ಡ ಕ್ಲಾಕ್ ಇದೆ.
90 ಲಕ್ಷ ರೂಪಾಯಿ ಎಲ್ಲಿನ ದುಡ್ಡು? ಇವ್ರ ಕುಟುಂಬದ ಆಸ್ತಿ ಮಾರಿ ಬಂದ ದುಡ್ಡ ಇದು? ನಮ್ಮ ದುಡ್ಡಲ್ವಾ? ಅದೇ ಕ್ಲಾಕ್ ಟವರ್ ಇನ್ ಕೇಸ್ ಬೇಕೇ ಅಂತಿದ್ರೆ ಇಲ್ಲಿ ನಂತೂರ್ ಸರ್ಕಲ್ ಬೇರೆ ಏನೊಂದು ಸೈಡ್ ಹಾಕ್ಬೋದಿತ್ತಲ್ಲ. ಅಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ ಬೇಕಂತೇಳಿ ಹೇಳ್ತಕ್ಕಂಥ ಸಂಸ್ಕೃತಿ ಇವತ್ತು ಮಂಗಳೂರಿನಲ್ಲಿ ಆಳ್ತಕ್ಕಂಥ ರಾಜಕೀಯ ನೇತರ ತಲೆಯಲ್ಲಿ ಬಂದು ಹೋಗಿದೆ. ಇನ್ನೊಂದು ವಿಚಾರವನ್ನು ಸ್ಪಷ್ಟಪಡಿಸ್ತೇನೆ. ಇವತ್ತು ನೋಡಿ, ಈ ಹಿಂದೆ ಹೆಪ್ಸಿಬಾ ರಾಣಿ ಕೊರಳಪಟ್ಟಿ ಬರೋದಕ್ಕಿಂತ ಮೊದಲು ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ ಅಂತ ಒಬ್ಬರು ಕಮಿಷನರ್ ಇದ್ರು. ಅವರನ್ನ ಇವತ್ತು ಯಾರು ಈ ಫ್ಲೆಕ್ಸಿನ ವಿಚಾರದೊಳಗೆ ಟ್ರಾನ್ಸ್ಫರ್ ಮಾಡಿದೆಯೋ, ಯಾವ್ದು ಪಟ್ಟ ಬಿದ್ದ ಹಿತಾಸಕ್ತಿ ಟ್ರಾನ್ಸ್ಫರ್ ಮಾಡಿಸಿದೆಯೋ, ಇದೇ ಶಕ್ತಿ ಅವರನ್ನ ತನ್ನ ಒಂದು ಉದ್ಯಮಕ್ಕೆ ತೊಂದರೆ ಆಗ್ತದೆ, ತನ್ನ ಅನಧಿಕೃತ ಬಿಲ್ಡಿಂಗ್ಗಳಿಗೆ, ತನ್ನ ಅನಧಿಕೃತ ಹೋಲ್ಡಿಂಗ್ಸ್ಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿಸಿ ಕೊಡಿಸಿದಂತ ಹುದ್ದೆ ಯಾವ್ದು ಗೊತ್ತುಂಟಾ? ಮಂಗಳೂರು ಯೂನಿವರ್ಸಿಟಿಗೆ ಲೆಕ್ಕ ಪರಿಶೀಲನಾ ಅಧಿಕಾರಿಯಾಗಿ ಒಬ್ಬ ಕ್ಲರ್ಕ್ ಮಾಡ್ತಕ್ಕಂಥ ಕೆಲಸಕ್ಕೆ ಅವರನ್ನ ಟ್ರಾನ್ಸ್ಫರ್ ಮಾಡಿಸಿದ್ರು. 4 ತಿಂಗಳು ಅವರಿಗೆ ಹುದ್ದೆನೆ ತೋರಿಸದೆ ಸತಾಯಿಸಿ ಅಲ್ಲಿಗೆ ತೋರಿಸಿದ್ರು. ಇವತ್ತು ಮಂಗಳೂರಿನ ಒಬ್ಬ IAS 2,000 ಕೋಟಿ ರೂಪಾಯಿಯ ಒಂದು ಸ್ಮಾರ್ಟ್ ಸಿಟಿಯ ಒಂದು ಖರ್ಚು ವೆಚ್ಚಗಳನ್ನ, ರೂಪರೇಷೆಗಳನ್ನ, ನೀಲನಕ್ಷೆಯನ್ನು ಪರಿಶೀಲನೆ ಮಾಡಬೇಕಾಗಿರುವಂತಹ ಒಬ್ಬ IAS ಅಥವಾ KAS ಅಧಿಕಾರಿ ಕೂತ್ಕೊಳ್ತಕ್ಕಂಥ ಜಾಗದೊಳಗೆ ಒಬ್ಬ ಲೆಕ್ಕ ಬರೀತಕ್ಕಂಥ ಒಬ್ಬ ಇಂಜಿನಿಯರ್ ಕರ್ಕೊಂಡು ಬಂದು ಕಮಿಷನರ್ ಆಗಿ ಕೂರಿಸಿದ್ದಾರೆ. ಅಂದ್ರೆ ತಮಗೆ ಯಾವ್ದು ಬೇಕು ಇವರು ಅಧಿಕಾರವನ್ನ ಉದ್ದಿನ ಬಂಧದ ತರ ಯೂಸ್ ಮಾಡ್ತಾರೆ. ಇವರು ನಮ್ಮ ರಾಜಕೀಯ ನಾಯಕರು ಅಂದ್ರೆ ಯಾರು ಪುಟ್ಟಬದ್ಧ ಶಕ್ತಿಗಳು ಬೇಕಾದಾಗೆ ದಪ್ಪ ಬಿಟ್ರೆ ಅಂಬಡೆ ಆಗತ್ತೆ, ಸಣ್ಣದ್ ಬೇಕಾದ್ರೆ ಚಟ ಮಾಡಿ ಬಿಡ್ತಾರೆ. ಉದ್ದಿನ ಬಂಧ ಒಂದೇ. ಇದನ್ನ ಪ್ರಶ್ನೆ ಮಾಡದೆ ಕೂತ್ಕೊಳ್ತಕ್ಕಂಥದ್ದು ನಮ್ಮ ಮಂಗಳೂರು ನಗರ ಪಾಲಿಕೆಯ ವಿರೋಧ ಪಕ್ಷ ಇದೆ ಅಲ್ಲ, ಇದು ನರ ಸತ್ತು ಹೋಗಿದೆ ಅಷ್ಟೇ. ಓಕೆ, ಹನುಮಂತ ಕಾಮದವರಾಗೆ, ಅನಧಿಕೃತ ಏನು ಹೋರ್ಡಿಂಗ್ ನೀವು ಲಿಸ್ಟ್ ಮಾಡಿದ್ರೆ 500 ಚಿಲ್ಲರೆ ಇದೆ, ಹಾಗೆ ಅದು ಯಾವತ್ತಿಗೂ ನಿಮ್ಮ ಪ್ರಕಾರ ತೆರವು ಆಗುವುದೇ ಇಲ್ಲ, ನಾವು ಅದು ಪರ್ಮನೆಂಟ್ ಆಗೇ ಇದೆ ಅಂತ ಅನ್ಕೊಳ್ಬೇಕಾಗಿದ್ರೆ? ಅಲ್ಲ, ಅದು ಪರ್ಮನೆಂಟ್ ನೋಡಿ ಎಲ್ಲಿಯವರೆಗೆ ಹೇಳಿದರೆ, ನಮ್ಮ ಐವನ್ ಡಿಸೋಜರವರು ವಿಧಾನ ಪರಿಷತ್ತಿನಲ್ಲಿ ಕ್ವಶನ್ ಕೇಳಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಹೋರ್ಡಿಂಗ್ಗಳಿವೆ, ಎಷ್ಟು ಅನಧಿಕೃತ ಇದೆ, ಇಷ್ಟವರೆಗೆ ಎಷ್ಟು ತೆಗೆದಿದ್ದೀರಿ, ಎಷ್ಟು ಹಣ ವಸೂಲಿ ಆಗ್ತದೆ ಹೇಳಿ. ಅವರಿಗೆ ಲಿಖಿತವಾಗಿ ಕೊಟ್ಟಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ. ಅನಧಿಕೃತ ಉಂಟು ಹೇಳಿ, ತೆಗಿತೇವೆ ಹೇಳಿ, ಬಟ್ ತೆಗಿಲಿಕ್ಕೆ ಯಾರಿಗೂ ಬಿಡುವುದಿಲ್ಲ. ಇವತ್ತದು ಎಲ್ಲಿಯವರೆಗೆ ಆಗಿದೆ ಹೇಳಿದರೆ, ಇದು ಮಂಗಳೂರು ಮಹಾನಗರ ಪಾಲಿಕೆ ಹೆಸರಿನಲ್ಲಿ ಏನು ಈ ಹೋರ್ಡಿಂಗ್ ಏಜೆನ್ಸಿಗಳಿವೆ ಅವರಿಗೆ ಹಣ ಮಾಡಲಿಕ್ಕೆ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತಾ ಇರುವಂಥದ್ದು. ಅಂದರೆ 4 ಕೋಟಿ ಲಾಭ ಉಂಟು ಅಂತ ಹೇಳಿದ್ರೆ ಅದರಲ್ಲಿ ಒಂದು 10% ಹೋದ್ರೂ ಕೂಡ ಅಧಿಕಾರಿಗಳಿಗೆ ಬಹುಶಃ ಅವರು ಸುಮ್ಮನೆ ಕೂತ್ಕೊಳ್ತಾರೆ ಅಂತ ಅನಿಸ್ತಾ ಉಂಟು. ಅಲ್ಲ, ಇಲ್ಲಿ ಹೇಗೆ ಹೇಳಿದರೆ ಅಧಿಕಾರಿಗಳಿಗೆ ಹೋಗ್ತದೆ ಇಲ್ಲ ಹೇಳುವುದಕ್ಕಿಂತ ಈ ಹೋರ್ಡಿಂಗ್ ಲಾಬಿಗೆ ಒಂದು ಹಿರಿಯ ರಾಜಕೀಯ ನೇತರನ, ಮಾಜಿ ಶಾಸಕರ ಒಂದು ಕೃಪಾ ಕಟಾಕ್ಷ ಇರುವುದರಿಂದ ಇದನ್ನು ಅಧಿಕಾರಿಗಳಿಗೆ ಈ ಅನಧಿಕೃತಗಳಿಂದ ಹಣ ವಸೂಲಿ ಮಾಡಲಿಕ್ಕೆ ಆಗಲಿ, ಇಲ್ಲ ಇದನ್ನು ತೆರವುಗೊಳಿಸಲಿಕ್ಕೆ ಆಗಲಿ ಸಾಧ್ಯ ಆಗ್ತಾ ಇಲ್ಲ. ಇದನ್ನು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ಮೊನ್ನೆ ಪ್ರವೀಣ್ ಚಂದ್ರ ಕರ್ಕೇರ ಕಂದಾಯ ಅಸಿಸ್ಟೆಂಟ್ ಕಮಿಷನರ್ ಇದ್ದು ಆದೇಶದ ಮೇರೆಗೆ ಏರ್ಪೋರ್ಟ್ ರೋಡಿನಲ್ಲಿ ನನ್ನ ದೂರಿನಲ್ಲಿ ಅನಧಿಕೃತ ಹೇಳಿ ಪ್ರೂವ್ ಆಗಿರುವುದನ್ನು ಕೊಂಡೋಗಿ ತೆರವುಗೊಳಿಸಿದ್ದಕ್ಕೆ ಅದು ಯಾರ್ದು? ಆ ಏಜೆನ್ಸಿಯಿಂದ ಅದರ ಖರ್ಚು ವೆಚ್ಚ ವಸೂಲಿ ಮಾಡಿದ್ದಾರೆ. ಅದನ್ನು ಮಾಡಲಿಕ್ಕೆ ಅವರು ಬಿಡುವುದಿಲ್ಲ ಹೇಳಿ. ಆದರೆ ಕಾರ್ಪೊರೇಷನನ್ನು ಕಂಟ್ರೋಲ್ ಯಾರು ಮಾಡೋದು? ಯಾಕೆ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಪ್ರವೀಣ್ ಚಂದ್ರ ಕರ್ಕೇರ ತೆರವುಗೊಳಿಸಿದಂಥ ಅನಧಿಕೃತ ಹೋರ್ಡಿಂಗ್ಗಳು 2 ವರ್ಷದಿಂದ ಇತ್ತು. ಅದರ ಒಂದು ಲೆಕ್ಕ ಹಾಕಿ ಇಷ್ಟು ಹಣ ವಸೂಲಿ ಮಾಡಬೇಕು, ಇಷ್ಟು ಅನ್ನೋದು ತೆರವುಗೊಳಿಸಿಗೆ ಖರ್ಚು ಆಗಿದೆ, ಅದರ ಬಗ್ಗೆ ಆ ಏಜೆನ್ಸಿಗೆ ನೋಟಿಸ್ ಕೊಟ್ಟಿದ್ದಾರೆ. ಎಸ್, ಶಶಿಧರ ಪ್ರಶ್ನೆ ಇರೋದು ಇಲ್ಲಿ ಹುದ್ದೆ ಖಾಲಿ ಆದರೂ ಪರವಾಗಿಲ್ಲ, ಬೆಳಗಾವಿಯಲ್ಲಿ ಹುದ್ದೆ ಭರ್ತಿ ಮಾಡಬೇಕು ಅಂದರೆ ಯುಟಿ ಖಾದರ್ ಅವರಾಗೆ ಪ್ರಯತ್ನ ಅಥವಾ ಮನಸ್ಸು ಮಾಡ್ತಾರೋ, ಅವರದ್ದೇ ಸ್ವಕ್ಷೇತ್ರದಲ್ಲಿ ಬಿಟ್ಟು ಏನು ಕಾರಣ ಆಗಿರ್ಬೋದು ನಿಮ್ಮ ಪ್ರಕಾರ? ಇದು ಇವರ ಹುದ್ದೆ ಖಾಲಿಯಾಗಿ ಅಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಇವ್ರ ಮೇಲೆ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಹಾಕಬೇಕು, ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹಾಕಬೇಕು ಇವ್ರ ಮೇಲೆ. ಅಂದರೆ ಮಧ್ಯದಲ್ಲಿ ಮಾಡಿದ್ರು ಅಂತೇಳಿ ಏಪ್ರಿಲ್ ಬಿಟ್ಟು. ಅದಕ್ಕಿಂತ ನೋಡಿ, ಫಸ್ಟ್ ಇದಕ್ಕೆ ತನಿಖೆ ಆಗಬೇಕು. ನಿಜವಾಗಿ ಜನ, ನಮ್ಮ ಮಂಗಳೂರಿನ ನಾಗರಿಕರು
ಜಾತಿ ಪಕ್ಷ ಭೇದ ಮರೆತು ನೋಡಿ. ಇವತ್ತು ನಾವು ಮನೇಲಿ ಕೂತ್ಕೊಂಡು ಕಾರ್ಪೊರೇಷನ್ ಪೋಯ ಮಾರಾಯ ಅಲ್ಪ ಐನುದ್ದ ತೊಂದರೆ ಮುಲ್ಪ ಪೋಯ ಮಾರಾಯ ಅಲ್ಪ ಕಾಸು ಕೇಂದ್ರ ಅಂತೇಳಿ ಹೇಳಿ ಮನೇಲಿ ಕೂತ್ಕೊಂಡು ದೂರಕ್ಕಿಂತ ಒಬ್ಬ ದಕ್ಷ ಅಧಿಕಾರಿ ಪ್ರಾಮಾಣಿಕವಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸ್ಲಿಕ್ಕೆ ಹೋಗ್ತಾ ಇರುವಾಗ ಅವನಿಗೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಬಿಡುವುದಿಲ್ಲ, ಅವನಿಗೆ ಕಿರುಕುಳ ಕೊಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳುವಾಗ ಈ ಜನಗಳ ಮಾತಾಡದೆ ಕೂತ್ಕೊಂಡಿದ್ರೆ ಜನಗಳ ಅಪರಾಧ ಆಗ್ತದೆ. ಇವತ್ತು ಮಂಗಳೂರಿನ ಜನತೆ ಇವತ್ತು ಸಾಮೂಹಿಕವಾಗಿ ಇಲ್ಲಿಯ ಉಸ್ತುವಾರಿ ಸಚಿವರನ್ನು ಇವತ್ತು ಕೇಳಬೇಕಾಗಿದೆ. ನಗರಾಭಿವೃದ್ಧಿ ಸಚಿವರು ಉಸ್ತುವಾರಿ ಸಚಿವರನ್ನು ಇವತ್ತು ದೂರವಾಣಿ ಕರೆ ಮೂಲಕ ಕೇಳಬೇಕಾಗಿದೆ, ಯಾಕೆ ಟ್ರಾನ್ಸ್ಫರ್ ಮಾಡಿದ್ರಿ, ಯಾರು ನಿಮಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೇಳಿದ್ದು, ಟ್ರಾನ್ಸ್ಫರ್ ಮಾಡಿದ್ರಿ ಸರಿ, ಈಗ ಆ ಪೋಸ್ಟಿಗೆ ಯಾರನ್ನ ಕೂರಿಸ್ತೀರಿ, ಕೂರಿಸಿದವರ ತೆಗಿಲಿಕ್ಕೆ ಸಮರ್ಥರ ಅದು ಹೋಲ್ಡಿಂಗ್. ಮತ್ತೆ ಇನ್ನೊಂದು ನೋಡಿ, ಇವತ್ತು ಕಳೆದ ವಾರ ಕರ್ನಾಟಕದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ ವಿಭಾಗದ ನ್ಯಾಯಪೀಠ ಇಡೀ ಬೆಂಗಳೂರಲ್ಲಿ ಒಂದೇ ದಿವಸದೊಳಗೆ 7,000 ಫ್ಲೆಕ್ಸ್ ತೆಗೆದ್ರು. ಈಗ ಆಲ್ ಓವರ್ ದಿ ಕರ್ನಾಟಕ ತೆಗಿಸಬೇಕು, ನನ್ನ ಕಣ್ಣೆದುರುಗಡೆ ಸಿಕ್ಕಿದ್ರೆ ಫ್ಲೆಕ್ಸ್ ತೆಗೆಯುವವರೆಗೆ ನಾನು ವಿರಮಿಸುವುದಿಲ್ಲ ಅಂತ ಹೇಳಿದ್ರು. ನೋಡಿ, ಅರಣ್ಯ ಪರಿಸರ ಜೀವಶಾಸ್ತ್ರ ಸಚಿವಾಲಯದ ಅಧಿಸೂಚನೆ ಅಪಜಿ 17 EPC 2012ರ ಆದೇಶ ಇದೆ. ನಮ್ಮ ದೇಶದಲ್ಲಿ ಎಲ್ಲಾ ರೀತಿಯ ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಂತ ಬ್ಯಾನರು, ಬಂಟಿಂಗ್ಸ್, ಹೋಲ್ಡಿಂಗ್ಸ್ ಗಳನ್ನು ಅಳವಡಿಸುವುದು ಕಾನೂನು ಬಾಹಿರ ಅಂತ. ಇವರ ಹೋಲ್ಡಿಂಗ್ಸ್ಗೆ ಪ್ಲಾಸ್ಟಿಕ್ ನಿಂದ ಬಳಸಿದ ಫ್ಲೆಕ್ಸ್ ಗಳನ್ನು ಹಾಕುವುದೇ ಕಾನೂನು ಬಾಹಿರ. ಕಾನೂನು ಪ್ರಕಾರ ಹೋದ್ರೆ ಇವರ ಒಂದೇ ಒಂದು ಹೋಲ್ಡಿಂಗ್ಸ್ ಅಧಿಕೃತವೇ ಅಲ್ಲ, ಎಲ್ಲವೂ ಅನಧಿಕೃತ. ಈ ಅರಣ್ಯ ಮತ್ತೆ ನೋಡಿ, ಕರ್ನಾಟಕ ಸರ್ಕಾರದ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಸೆಕ್ಷನ್ 5 ಪ್ರಕಾರ ಪತ್ರ ಸಂಖ್ಯೆ 17 EPC 12 ಡೇಟೆಡ್ 11 ಅಲ್ಲಿ ಇದೆ. ಮತ್ತೆ ಕೇಂದ್ರ ಪರಿಸರ ಇಲಾಖೆ ಗಜೆಟ್ ನೋಟಿಫಿಕೇಶನ್ ಪಾರ್ಟ್ ಸೆಕ್ಷನ್ 2 ಆಫ್ ಸೆಪ್ಟೆಂಬರ್ 1999 ಪ್ರಕಾರ ಯಾವುದೇ ಪ್ಲಾಸ್ಟಿಕ್ ನಿಂದ ಮಾಡಿದ ಹೋಲ್ಡಿಂಗ್ಸ್ ಅನ್ನ ಫ್ಲೆಕ್ಸ್ ಗಳನ್ನ ಹಾಕ್ಲಿಕ್ಕೆ ಇಲ್ಲ ಅಂತ ಆದೇಶ ಕೊಟ್ಟ ಮೇಲೆ ಯಾವುದನ್ನ ನೀವು ಇವರು ಹೇಳಿದ 1,600 ಹೇಳಿದಾರಲ್ಲ, 1,600ಕ್ಕೆ 1,600 ಅನಧಿಕೃತ, ಎಲ್ಲ ತೆಗೆಸಿ, ಒಂದು ಬೇಡ. ಎಸ್, ಆ ಬಗ್ಗೆ ಚರ್ಚೆ ಮಾಡ್ತೇವೆ. ಹಾಗಾದರೆ ಮಂಗಳೂರಿನ ನಾಗರಿಕರು ಯಾಕೆ ಇಂಥ ವಿಷಯಗಳಲ್ಲಿ ತಮ್ಮ ಧ್ವನಿಯನ್ನು ಎತ್ತಲಿಕ್ಕೆ ಹೋಗುವುದಿಲ್ಲ? ಮಂಗಳೂರು ಚಂದ ಕಾಣಬೇಕು, ಸುಂದರೀಕರಣ ಆಗಬೇಕು, ಅನಧಿಕೃತ ಫ್ಲೆಕ್ಸ್ಗಳು ಇರಬಾರ್ದು ಅಂತ ಹೊರಡುವಂಥ ಅಧಿಕಾರಿಗಳಿಗೆ ಯಾಕೆ ನೈತಿಕ ಬೆಂಬಲ ಸಿಗಲ್ಲ? ಆ ಬಗ್ಗೆ ಚರ್ಚೆ ಮಾಡ್ತೇವೆ ಕಾರ್ಯಕ್ರಮ ಮುಂದಿನ ಭಾಗದಲ್ಲಿ, ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ತಮ್ಮ ಕೆಲಸವನ್ನು, ತಮ್ಮ ಸಾಮರ್ಥ್ಯವನ್ನು, ತಮ್ಮ ಹುದ್ದೆಯ ಸ್ಥಾನಮಾನವನ್ನು ಅರಿತುಕೊಂಡು ಕೆಲಸ ಮಾಡಲಿಕ್ಕೆ ಹೊರಟ್ರೆ ಅವರನ್ನು ಎತ್ತಂಗಡಿ ಮಾಡುವಂಥ ಕೆಲಸಕ್ಕೆ ನಮ್ಮ ಇಡೀ ಪಾಲಿಕೆ ಅಥವಾ ಅವರ ಹಿಂದೆ ಪಾಲಿಕೆ ಹಿಂದಿರುವಂಥ ಶಕ್ತಿಗಳು ಮತ್ತು ಹೋರ್ಡಿಂಗ್ಗಳ ಹಿಂದಿರುವಂಥ ಗೋಲ್ಮಾಲ್ಗಳ ಸೂತ್ರಧಾರರು ತಡೀತಾರ ಅಂತೇಳಿ. ಹಾಗಾದರೆ ಏನು ನಮ್ಮ ಜನ ಯಾವ ರೀತಿ ಈ ಬಗ್ಗೆ ಧ್ವನಿ ಎತ್ತಬೇಕು ಅಂತೇಳಿ ಹನುಮಂತ ಕಾಮತ್ ಧ್ವನಿ ಅಂದರೆ ಪ್ರತಿಭಟನೆ ಎಲ್ಲ ಮಾಡಿದರೆ ಆಗತ್ತೆ ಅಂತ ಅನಿಸ್ತಾ ಉಂಟಾ? ಅಥವಾ ಯಾರು ಮಾಡೋದಿಲ್ಲ? ಕಾರ್ಪೊರೇಟ್ಗಳಂತೂ ಮಾಡೋದಿಲ್ಲ, ಚಾನ್ಸೇ ಇಲ್ಲ. ಪ್ರತಿಭಟನೆಗೆ ನಾವು ಸಂಘಟನೆಯವರು ಪ್ರತಿಭಟನೆ ಮಾಡುವುದರಿಂದ ಏನು ಆಗೋದಿಲ್ಲ ಎಂತ ಹೇಳಿದರೆ ಅದನ್ನು ನೋಡ್ತಾರೆ. ಈಗ ನಾವು ಒಂದು 100-200 ಜನರನ್ನು ಹಿಡ್ಕೊಂಡು ಕಾರ್ಪೊರೇಷನ್ ಎದುರಿನಲ್ಲಿಯ ಇಲ್ಲ ಜಿಲ್ಲಾಧಿಕಾರಿ ಕಚೇರಿ ಎದುರಿನಲ್ಲಿಯ ನಮ್ಮೊಂದಿಗೆ ಯುಟಿ ಖಾದರ್ ಮಾತಾಡಲಿಕ್ಕೆ ಏನಿದ್ದಾರೆ ಸಚಿವರು. ಸರ್ ನಮಸ್ಕಾರ. ಸರ್ ಧ್ವನಿ ಕೇಳಿಸ್ತಾ ಉಂಟಾ? ಹಲೋ, ನಮಸ್ಕಾರ ಸರ್, ಧ್ವನಿ ಕೇಳಿಸ್ತಾ ಉಂಟಾ ನಮ್ಮ ಟಿವಿಯಿಂದ? ಓಕೆ, ಇದು ಪ್ರವೀಣ್ ಕರ್ಕೇರ ಎನ್ನುವಂತ ಕಂದಾಯ ಅಧಿಕಾರಿಯ ಟ್ರಾನ್ಸ್ಫರ್ ಆದ ನಿಮಗೆ ಗಮನಕ್ಕೆ ಬಂದಿದೆಯಾ? ಮಂಗಳೂರು ಮಹಾನಗರ ಪಾಲಿಕೆ ಕಂದಾಯ ಅಧಿಕಾರಿ ಪ್ರವೀಣ್ ಕರ್ಕೇರ ಎನ್ನುವರ ಟ್ರಾನ್ಸ್ಫರ್ ಆಗಿದ ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ವಾ ಅಂತ ಕೇಳಲಿಕ್ಕೆ ಅಷ್ಟೇ. ಅವರು ಏನು ಅಲ್ಲ, ಅಧಿಕಾರಿಗಳೆಲ್ಲ ಸರಿಗ ಒಂದು ಸರಿಗ ಈಗ ತೆರವಾದ ಇವರ ಸ್ಥಾನಕ್ಕೆ ತುಂಬಲಿಕ್ಕೆ ಇನ್ನೊಂದು ಅಧಿಕಾರಿ ನಮ್ಮಲ್ಲಿ ಇದ್ದಾರಾ ಸರ್? ಸರ್ ಸರ್ ಇದು ನಿಮ್ಮ ಜುಡಿಸ್ಟ್ರಕ್ಷನ್ ಸರ್. ಸರ್ ಹಾಗೆ ಹೇಳ್ಬೇಡಿ, ಇದು ನಿಮ್ಮ ಜುಡಿಸ್ಟ್ರಕ್ಷನ್. ನೀವು ಅಧಿಕಾರಿಗಳ ಸಂಪೂರ್ಣವಾದ ವಿವರಗಳನ್ನು ಅವರು ಎಷ್ಟು ವರ್ಷಗಳಲ್ಲಿ ಕೆಲಸ ಮಾಡ್ತಾರೆ
ಹೇಗೆ ಕೆಲಸ ಮಾಡ್ತಾರೆ, ಏನು ಮಾಡಬೇಕು, ಯಾರನ್ನು ಹಾಕ್ಬೇಕು, ಇದೆಲ್ಲವೂ ಕೂಡ ಇಲಾಖೆಗೆ ಸಂಬಂಧಪಟ್ಟಂತ ಮೇಲ್ಮಟ್ಟದ ಅಧಿಕಾರಿಗಳಿದ್ದಾರೆ. ಆದರೆ ಸರ್ ವಿಚಾರ ನಿಮ್ಮಲ್ಲಿ ಕೂತ್ಕೊಂಡು ಮಾಡುವ ವಿಚಾರ ಅಲ್ಲ ಸರ್, ನಾವು ಕೂತ್ಕೊಂಡು ಮಾಡುವಂತ ವಿಚಾರ ಸರ್. ನಾವು ಸರ್ ನಾವು ಬಂದಿದ್ಯಾ ಸಚಿವರೇ? ನೋಡಿ, ಇದು ಅವಸ್ಥೆ. ಅಂದ್ರೆ ಸ್ಪಷ್ಟವಾಗಿ ಅವರ ಮಾತಲ್ಲಿ ಗೊತ್ತಾಗತ್ತೆ ಇವರ ಕುಮ್ಮಕ್ಕಿಂದ, ಸಚಿವರ ಕುಮ್ಮಕ್ಕಿಂದ ನಡೆದಿರುವಂತಹದ್ದು. ನಾವಿಲ್ಲಿ ಕುಳಿತುಕೊಂಡು ಮಾತಾಡುವ ವಿಚಾರ ಅಲ್ಲ ಹೇಳಿದೆ. ನಾವು ಇಲ್ಲಿ ಕೂತ್ಕೊಂಡು ಇವರಿಗೆ ಗಾಳಿ ಹಾಕ್ತಕ್ಕಂಥದ್ದು, ಇವರ ಹೊಗೆಬಟ್ಟರ ಕೆಲಸವನ್ನು, ಇವರ ಬಕೆಟ್ ಹಿಡಿತ ಕೆಲಸವನ್ನು ಇಲ್ಲಿ ಮಾಡ್ಬೇಕಾ ನಾವು ಈ ನಗರ ಮಂಗಳೂರು ನಗರದ ನಮ್ಮ ಈ ಜಿಲ್ಲೆಯ ಪ್ರಜೆಗಳವಲ್ವಾ? ನಮ್ಮ ಸಚಿವರಲ್ವಾ ಇವರು? ಹಾಗಾದ್ರೆ ನಾವು ಇವರಿಗೆ ಮತ ಹಾಕಿ ಕಳಿಸಿದಂತ ಇವರಲ್ವಾ? ಇವರಿಗೆ ಹಾಗಾದ್ರೆ ಇವರು ಪ್ರಶ್ನಾತೀತರ. ಹಾಗಾದ್ರೆ ನೀವಲ್ಲಿ ಕೂತ್ಕೊಂಡು ಮಾಡೋ ಸಂಬಂಧಪಟ್ಟಂತ ಸಚಿವಾಲಯ ಮಾಡಿದೆ, ಇಲಾಖೆ ಮಾಡಿದೆ ಅಂತ ಆದ್ರೆ ಇವರು ನಗರಾಭಿವೃದ್ಧಿ ಸಚಿವ ಹೌದಲ್ವಾ? ಅವರು ಇವರು ನಗರಾಭಿವೃದ್ಧಿ ಸಚಿವ ಹೌದಲ್ವಾ? ಇವ್ರಿಗೆ ಗೊತ್ತಿಲ್ಲ? ಹಾಗಾದ್ರೆ ಹೇಳಿ, ನನಗೆ ಏನು ಗೊತ್ತಿಲ್ಲ, ನಾನು ರಬ್ಬರ್ ಸ್ಟ್ಯಾಂಪು, ನಾನು ಲೇಮ್ಯಾನು, ನನಗೆ ಗೊತ್ತಿಲ್ಲ, ನಾನು ಹೊಸಬ, ನಾನು ಆರೋಗ್ಯ ಏನು ನೋಡ್ಕೊಳ್ತಾ ಇದ್ದೆ, ನನ್ನನ್ನು ತಂದು ಇಲ್ಲಿ ಕೂರಿಸಿದ್ದಾರೆ, ನನಗೇನು ಗೊತ್ತಿಲ್ಲ, ನಾನು ದೊಡ್ಡ ಬಿಗ್ ಜೀರೋ ಅಂತ ಇವ್ರು ಹೇಳಿ, ಪಬ್ಲಿಕ್ಕಿಗೆ ಒಪ್ಕೊಳ್ಳಿ. ಇಲ್ಲ, ನಾನೇ ಟ್ರಾನ್ಸ್ಫರ್ ಮಾಡಿದ್ದು, ನನಗೆ ಇವರು ಇಂಥವ್ರು ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೇಳಿದ್ದಾರೆ, ನಾನು ಸಂವಿಧಾನಬದ್ಧವಾದಂಥ ಅಥವಾ ನಿಷ್ಠಾವಂತ ಅಧಿಕಾರಿಗಳು ನನ್ನ ಜಿಲ್ಲೆಗೆ ಬೇಡ, ನನಗೆ ಗಾಳಿ ಹಾಕ್ತಕ್ಕಂಥ ನಾನು ಇದೇ ಖಾದರ್ ಅವರು ಮೊನ್ನೆ ಮೂಡಾದಲ್ಲಿ ಸಾರ್ವಜನಿಕ ಹಿತ ಕುಂದುಕೊರತೆಗಳ ಅಹವಾಲು ಸ್ವೀಕಾರ ಸಭೆ ಮಾಡಿದ್ರು. ಇಡೀ ಮೂಡಾದ ಎರಡೂ ಕಡೆ ಖಾದರಿಗೆ ಶುಭ ಕೋರಿ, ಸ್ವಾಗತ ಕೋರಿ ದೊಡ್ಡ ದೊಡ್ಡ ಕಟೌಟ್ ಹಾಕಿದ್ದಾರೆ. ಮಾತಾಡಬೇಕಿತ್ತಲ್ಲ ಇವರಿಗೆ? ಹಾಗಾದ್ರೆ ಇವರು LLB ಗೊತ್ತಿಲ್ವಾ? ಲಾಯರ್ ಅಲ್ವಾ ಇವರು? ಇವರಿಗೆ ಕಾನೂನು ಗೊತ್ತಿಲ್ವಾ? ಕೇಳಬಹುದಿತ್ತಲ್ಲ, ಯಾಕೆ ಇಲ್ಲಿ ಫ್ಲೆಕ್ಸ್ ಹಾಕಿದಿರಿ ತೆಗ್ಸಿ ಅಂತ ಹೇಳಿ. ಇವರಿಗೂ ಬೇಕಾಗಿರೋದು ಇದೇ ಫ್ಲೆಕ್ಸ್, ಇವರಿಗೂ ಬೇಕಾಗಿರೋದು ದಾರಿ ತುಂಬ ಇವರಿಗೆ ಶುಭ ಕೋರುವಂತ ಬಂಟಿಂಗ್ಸ್ಗಳು ಇವರಿಗೆ. ಹನುಮಂತ್ ಕಂಬದವರು, ನಿಮ್ಮ ಅವರ ಧ್ವನಿಯನ್ನು ಕೇಳಿದ್ರೆ ಬಸ್ ಲೈನ್ ಕಟ್ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಕಟ್ ಆಗಿದ್ದಲ್ಲ, ಕಟ್ ಮಾಡಿದ್ದವರು. ಮಾಡ್ಲಿಕ್ಕೆ ಅವರಿಗೆ ನೈತಿಕತೆ ಇಲ್ಲ, ಅದಕ್ಕೆ ಕಟ್ ಮಾಡಿದ್ದಾರೆ. ನಿಮ್ಗೆ ಏನು ಅನಿಸ್ತು ಅವ್ರು ಕೇಳುವ? ಅವರಿಗೆ ಗೊತ್ತಿರಬಹುದು ಅಂತ ಅನಿಸ್ತಾ ಇತ್ತು? ಇಲ್ಲ, ನನ್ನ ಪ್ರಕಾರ ಅವರ ಗಮನಕ್ಕೆ ಬರದೇ ಆಗಿರುವಂಥದ್ದು. ಆದರೆ ಈಗ ಅವರು ಮಂತ್ರಿಯಾಗಿದ್ದುಕೊಂಡು ಅದನ್ನು ಒಪ್ಪಿಕೊಂಡ್ರೆ ಅವರಿಗೆ ಅದರಿಂದ ಶೇಮ್ ಅವರಿಗೆ. ಹಾಗಾಗಿ ಅವರು ಅದು ಅಧಿಕಾರಿಗಳು ಮಾಡಿರುವಂಥದ್ದು, ಅವರು ಮಾಡುವಂಥದ್ದು ಅಂತ ಹೇಳುತ್ತಾರೆ. ಯಾಕೆ ಹೇಳಿದರೆ ಆ ಸಮಯದಲ್ಲಿ ಅವರು ಮಂಗಳೂರಿನಲ್ಲಿದ್ದರು, ಖಾದರ್ ಅವರು ಆ ಸಮಯದಲ್ಲಿ. ಹಾಗಾಗಿ ನನ್ನ ಅನಿಸಿಕೆ ಪ್ರಕಾರ ಇದು ಆಗುವಾಗ ಒಂದು ನಗರಾಭಿವೃದ್ಧಿ ಇಲಾಖೆಯ ಸಚಿವರ ಗಮನಕ್ಕೆ ಬರದೆ ಇಲಾಖೆಯ ಅಧಿಕಾರಿಗಳ ಮಟ್ಟದಲ್ಲಿ ಆಗಿರುವಂಥದ್ದು. ಅಂದರೆ ಇಡೀ ರಾಜ್ಯ ನೋಡಬೇಕಾಗತ್ತೆ, ಅವರಿಗೆ ಸಮಯ ಇಲ್ಲ ಅಂತ ನೀವು ಹೇಳುವುದಾಗತ್ತೆ. ಇಲ್ಲಿ ಸಮಯ ಇಲ್ಲ ಅಲ್ಲ, ಇದು ಎಲ್ಲಿಯವರೆಗೆ ಹೇಳಿದರೆ ಸಚಿವರ ಗಮನಕ್ಕೆ ಬರದೆ ಅಲ್ಲಿಯ ಅಧಿಕಾರಿಗಳ ಹತ್ರ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಇದು ಮಾಡಿರುವಂಥದ್ದು. ಹಾಗೆಲ್ಲ ಗಮತ್ರೆ, ಅದು ಹಾಗೆ ಆಗುದಿಲ್ಲ. ಅಪ್ಪನಿಗೆ ಗೊತ್ತಿಲ್ಲದೆ ಮನೆಯಲ್ಲಿ ಮಕ್ಕಳು ಸರ್ಕಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಏನ್ ಗೊತ್ತಾ, ಸಚಿವಾಲಯಕ್ಕೆ ಅಲ್ಲ, ಬಟ್ ಆಗ್ತದೆ. ಬಟ್ ಈ ವಿಚಾರದಲ್ಲಿ ಹಾಗೆ ಅಲ್ಲ. ಈ ವಿಚಾರದಲ್ಲಿ ಏನಾಗಿದೆ ಅಂತೇಳಿ ಹೇಳಿದ್ರೆ, ಈ ವಿಚಾರವನ್ನ ಸಂಬಂಧಪಟ್ಟವರು ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಹೀಗೀಗಾಗಿದೆ, ಇದು ನಮ್ಮ ಜಿಲ್ಲೆಗೆ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಅಡ್ಮಿನಿಸ್ಟ್ರೇಷನ್ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿದಾಗ, ಯಾರು ಈ ಒಂದು ಫ್ಲೆಕ್ಸ್ ಅನ್ನ ತೆರವುಗೊಳಿಸ್ಲಿಕ್ಕೆ ಅಲ್ಲ, ಫ್ಲೆಕ್ಸ್ ಮಾಫಿಯಾದ ಹಿಂದೆ ಇದ್ದಾರೋ, ಯಾರು ಈ ಕಂದಾಯ ಅಧಿಕಾರಿಯ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೆಲಸ ಮಾಡಿದಾರೋ, ಅವರು ಒಂದು 4-5 ಕಾರ್ಪೊರೇಟ್ ಅವರ ಹತ್ರ ನಾವು ಇದನ್ನು ಟ್ರಾನ್ಸ್ಫರ್ ಮಾಡಲಿಲ್ಲ ಹೇಳಿದ್ರೆ ನಾವು ರಾಜೀನಾಮೆ ಕೊಡ್ತೇವೆ ಅಂತೇಳಿ ಹೇಳಿ ಈ ಸಚಿವರಿಗೆ ಧಮಕಿ ಹಾಕಿಸಿರುವಂಥ ಕೆಲಸ ಆಗಿದೆ. ಇದನ್ನಲ್ಲ ಅಂತ ಹೇಳಿ ಮತ್ತೆ ಆಗಿದೆ ಇದು. ಇಲ್ಲ 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 ಅದು ನನಗೆ ಗೊತ್ತಿದೆ. ಎಂತ ಹೇಳಿದರೆ, ಈ ಟ್ರಾನ್ಸ್ಫರ್ ಆದ ನಂತರ ಪ್ರವೀಣ್ ಕರ್ಕೇರದ್ದು ಟ್ರಾನ್ಸ್ಫರ್ ಆದ ನಂತರ ಇದನ್ನು ಕಾಂಗ್ರೆಸ್ಸಿನವರೇ ಖಾದರ್ ಗಮನಕ್ಕೆ ತಂದಾಗ, ಇನ್ನು ಖಾದರ್ ಇದನ್ನು ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಬಹುದು ಹೇಳುವಾಗ ಇವರು ಹೇಳಿರುವಂಥದ್ದು ಆಗಿರುವಂಥದ್ದು, ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರುವಂಥದ್ದು ಬಿಟ್ಟರೆ ಮೊದಲು ಟ್ರಾನ್ಸ್ಫರ್ ಆಗುವ ಮೊದಲಲ್ಲ ಮತ್ತೆ ಟ್ರಾನ್ಸ್ಫರ್ ಆದ ಮೇಲೆ ಖಾದರ್ಗೆ ಮನಸ್ಸಿತ್ತು ಅಂತ ಹೇಳುದು ನೀವು, ಅವರನ್ನು ಹಿಂದಕ್ಕೆ ಪಡೆದುಕೊಳ್ಳುವಂತ ತರುವಂತ ಮನಸ್ಸಿತ್ತು. ಅವರಿಗೆ ಮನಸ್ಸು ಇದೆ ಇಲ್ಲ, ಅವರಿಗೆ ಈ ವಿಚಾರವೇ ಅಗತ್ಯವಿಲ್ಲ. ಅವರಿಗೆ ಇದು ವಿಚಾರ, ಅವರಿಗೆ ಇವನ್ ಉಸ್ತುವಾರಿ ಸಚಿವರಿಗೂ ಕೂಡ ಅವರಿಗೆ ಅಡ್ಡಕತ್ತಿರಲ್ಲಿ ಸಿಕ್ಕಿದ್ದಾರೆ ಉಸ್ತುವಾರಿ ಸಚಿವರು ಅಷ್ಟೇ.
ಅಲ್ಲ ಇಲ್ಲಿ ಅಡ್ಡಕಟ್ಟೆಯಲ್ಲಿ ಸಿಕ್ಕಿದ್ದಾರೆ. ಅವರಿಗೆ ಟ್ರಾನ್ಸ್ಫರ್ ಆಗಬೇಕು, ಆಗಿಯೂ ಏನಾಗ್ಲಿಕ್ಕಿಲ್ಲ, ಆಗದೆ ಏನಾಗ್ಲಿಕ್ಕಿಲ್ಲ. ಅವರಿಗೆ ಟ್ರಾನ್ಸ್ಫರ್ ಆದ್ರೆ ಅವರಿಗೆ ಸ್ವಲ್ಪ ಕೆಟ್ಟ ಹೆಸರು ಬರ್ತದೆ ಹೊರತು, ಟ್ರಾನ್ಸ್ಫರ್ ಆಗದೆ ಇದ್ರೆ ಅವರಷ್ಟು ಇವರು ಕೆಲಸ ಮಾಡ್ತಾರೆ. ಉಸ್ತುವಾರಿ ಸಚಿವರಿಗೆ ಮಾಡ್ಲಿಕ್ಕೆ ಬೇಕಾದಷ್ಟು ಕೆಲಸ ಉಂಟು. ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಬಳ್ಳದಲ್ಲಿ ಮುಳುಗಿದೆ, ಕೆಲವು ಕಡೆ ರಿಹ್ಯಾಬಿಲೇಷನ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ಲಿಕ್ಕಿದೆ. ಇವತ್ತು ನೀರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದ ಹಿಡಿದು ತುಂಬಾ ಸಮಸ್ಯೆ ಅವರಿಗೆ ಬೇಕಾದಷ್ಟು ಉಂಟು. ಅವರಿಗೆ ಉಸ್ತುವಾರಿ ಸಚಿವರು ಬಂದ್ಕೊಂಡು ಪುರ್ಸೋತ್ ಮಾಡ್ಕೊಂಡು ಕಾರ್ಪೊರೇಷನ್ ಕಡತ ಹಿಡ್ಕೊಂಡು ಯಾರು ಕೆಲಸ ಮಾಡಿದ್ದಾರೆ, ಯಾರು ಸರಿಯಾಗಿ ಇದು ಮಾಡ್ತಾ ಇದ್ದಾರೆ ನೋಡ್ಲಿಕ್ಕೆ ಅವ್ರಿಗೆ ತಪ್ಪಿಲ್ಲ ಅಂತ ನೀವು ಇಂಡೈರೆಕ್ಟ್ ಆಗಿ ಒಪ್ಪಿಕೊಂಡಾಗೆ ಆಯ್ತು. ಯುಟಿಕ್ ಆದ್ರೆ ತಪ್ಪಿಲ್ಲ ಅಂತೇಳಿ ಅಲ್ಲ, ಅಪರಾಧ ಮಾಡುವುದಕ್ಕಿಂತಲೂ ಅಪರಾಧ ಮಾಡುವವರಿಗೆ ಪ್ರೋತ್ಸಾಹ ಮಾಡುವಂತದ್ದು ಮಹಾ ಅಪರಾಧ. ಅಂದ್ರೆ ಇನ್ನೂ ಕೂಡ ಅವ್ರಿಗೆ ಟೈಮ್ ಇದೆ, ಹಿಂದಕ್ಕೆ ಕಡಿಸ್ಕೊಂಡು ಇನ್ನೂ ಟೈಮ್ ಇದೆ. ಇವತ್ತಿಗೂ ಕೂಡ ನಮ್ಮ ಸಚಿವ ಈಗ ನಾವು ಕೂಡ ನೋಡಿ ಅವ್ರ ಮೇಲೆ ನಮ್ಗೆ ಈಗ ಸದ್ಯಕ್ಕೆ ಇರುವುದು ಈಗ ಒಬ್ಬರೇ ಸಚಿವರು, ಮೊದಲು 3 ಸಚಿವರು ಇದ್ರು ಆಯ್ತಾ. ನಮ್ಗೆ ಇವರು ಯುಟಿಕ್ ಆದವರು ಒಂದು ಪಕ್ಷಕ್ಕೆ ಸಚಿವರಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಉಸ್ತುವಾರಿ ಸಚಿವರವರು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಜನರ ಆಗು ಹೋಗುಗಳಿಗೆ ಅವರು ಸಚಿವರು. ನಾವು ಈ ಮೂಲಕ ನಮ್ಮ ಉಸ್ತುವಾರಿ ಸಚಿವರಿಗೆ ಒಂದು ಗೌರವಯುತವಾಗಿ ಕೇಳ್ಕೊಳ್ತಾ ಇದ್ದೀವಿ, ಸರ್ ಇದು ಇನ್ ಕೇಸ್ ಈ ರೀತಿಯ ಒಂದು ನಾನು ದಕ್ಷ ಅಧಿಕಾರಿಯೋ ಇನ್ನೊಂದು ಅಧಿಕಾರಿಯೋ ನಮಗೆ ಸಂಬಂಧ ಇಲ್ಲ. ಈ ಅಧಿಕಾರಿ ಹೋಗ್ತಾ ಇರುವಂತದ್ದು ಕಾನೂನು ಪಾಲನೆ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾನೂನು ಪಾಲನೆ ಮಾಡ್ತಕ್ಕಂಥ ಸರ್ಕಾರಿ ಆದೇಶ, ಕೋರ್ಟ್ ಆದೇಶ ಪಾಲನೆ ಮಾಡ್ಲಿಕ್ಕೆ ಹೊರತಕ್ಕಂಥ ಈ ಸಂದರ್ಭದಲ್ಲಿ ಇವರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಇಲಾಖೆ ನಿಮ್ಮ ಸಂಪೂರ್ಣ ನಗರಾಭಿವೃದ್ಧಿ ಇಲಾಖೆ ಸಚಿವಾಲಯಕ್ಕೂ ತಮ್ಮ ಒಂದು ಇಡೀ ತಮ್ಮಗೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೆಟ್ಟ ಹೆಸರು ಬರ್ತದೆ. ಆದ್ರಿಂದ ದಯವಿಟ್ಟು ಹೇಳ್ತಾ ಇದ್ದೇನೆ, ಇದಕ್ಕೆ ನೀವು ಈ ಟ್ರಾನ್ಸ್ಫರ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ಹಾಗೆ ತಾವು ಕೂಡ ಇಡೀ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ನೀವು ಭರವಸೆ ಕೊಡಬೇಕು. ಸಿಎಂ ಕುಮಾರಸ್ವಾಮಿ ಚುನಾವಣೆಯ ಪೂರ್ವದಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ನಾನು ಸಿಎಂ ಆದ್ರೆ ನನ್ನ ರಾಜ್ಯದ ಎಲ್ಲ ಅಧಿಕಾರಿಗಳು ನಿರ್ಭೀತವಾಗಿ ನಾನು ಕೆಲಸ ಮಾಡುವ ಹಾಗೆ ಮಾಡ್ತೇನೆ, ಯಾವ ಅಧಿಕಾರಿಗೂ ಹಸ್ತಕ್ಷೇಪ ಮಾಡುದಿಲ್ಲ ಅಂತ ಹೇಳಿದಾರಲ್ಲ. ಅಂತ ಒಂದು ಹೇಳಿಕೆಯನ್ನು ಖಾದರ್ ಅವರು ಮಂಗಳೂರಿನ ಎಲ್ಲ ಅಧಿಕಾರಿಗಳಿಗೆ ಮತ್ತೆ ಜನತೆಗೆ ಕೊಟ್ರೆ ಇವತ್ತು ಮಂಗಳೂರು ನಗರ ಪಾಲಿಕೆಯಲ್ಲಿ ಯಾರು ಗಾಂಧೀಜಿ, ಅಂಬೇಡ್ಕರ್ ಇವ್ರದ್ದೆಲ್ಲ ಫೋಟೋ ಜೊತೆಗೆ ಖಾದರ್ದು ಒಂದು ಫೋಟೋ ಹಾಕ್ಸೋದು. ಹನುಮಂತ ಕಮ್ಮದವರಾಗಿದೆ. ಒಂದು ವೇಳೆ ಖಾದರ್ ಅವರಿಗೆ ಮನಸ್ಸಿದ್ರೂ ಕೂಡ ಅವ್ರ ಹಿಂದಕ್ಕೆ ಪಡೆದುಕೊಳ್ಳಲಿಕ್ಕೆ ಅವರಿಗೆ ಒತ್ತಡ ಇದೆ, ಬಿಡುದಿಲ್ಲ ಯಾರು ಕೂಡ. ಇದರ ಹಿಂದೆ ಪ್ರವೀಣ್ ಚಂದ್ರ ಕರ್ಕೇರನ್ನು ಟ್ರಾನ್ಸ್ಫರ್ ಮಾಡುವುದರ ಹಿಂದೆ ಕಾಂಗ್ರೆಸ್ಸಿನ ನಾಯಕರೇ ಇರುವುದರಿಂದ ಅದನ್ನು ಕ್ಯಾನ್ಸಲ್ ಮಾಡಿದರೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಇಲ್ಲಿ ಹೇಗೆ ಹೇಳಿದರೆ ಕಾಂಗ್ರೆಸ್ ಅಥವಾ BJP ಇಲ್ಲ ಇದು ನಿಮ್ಮ ಹೋರ್ಡಿಂಗ್ ಲಾಬಿ ಅದೆಲ್ಲವನ್ನು ನೋಡಿಕೊಳ್ಳದೆ ನಮ್ಮ ಮಂಗಳೂರಿನ ಒಂದು ಹಿತದೃಷ್ಟಿಯಿಂದ ಮಂಗಳೂರು ಒಂದು ರಾಕೆಟ್ ವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುವಾಗ ಇಲ್ಲಿ ಹುದ್ದೆಗಳನ್ನು ಖಾಲಿ ಇಟ್ಟುಕೊಂಡು ಇದ್ದವರನ್ನು ಕಳಿಸುವುದು ಸರಿಯಲ್ಲ. ಹಾಗಾಗಿ ನಾನು ನಿಮಗೆ ಒಂದು ಹೇಳ್ತೇನೆ, ಮಂಗಳೂರು ಮಹಾನಗರ ಪಾಲಿಕೆಯನ್ನು 3 ಝೋನ್ಗಳನ್ನಾಗಿ ಮಾಡಿದ್ದಾರೆ. ನಗರ, ಕದ್ರಿ, ಸುರತ್ಕಲ್. ಅದಕ್ಕೆ 3 ಕಂದಾಯಾಧಿಕಾರಿ ಬೇಕು, 3 ಸಹಾಯಕ ಕಂದಾಯಾಧಿಕಾರಿ ಬೇಕು. ಪ್ರವೀಣ್ ಚಂದ್ರ ಇಲ್ಲಿ ಇರುವಾಗ 2 ಕಂದಾಯಾಧಿಕಾರಿ, 1 ಸಹಾಯಕ ಕಂದಾಯಾಧಿಕಾರಿ ಇದ್ದದ್ದು. 2 ಸಹಾಯಕ ಕಂದಾಯಾಧಿಕಾರಿ ಮತ್ತು 1 ಕಂದಾಯಾಧಿಕಾರಿಗಳ ಪೋಸ್ಟ್ ಖಾಲಿ ಇತ್ತು. ಹಾಗಾಗಿ ಮಂಗಳೂರು ನಗರದಲ್ಲಿ ಇದ್ದ ಸಹಾಯಕ ಕಂದಾಯಾಧಿಕಾರಿಯನ್ನು ಸುರತ್ಕಲ್ಲಿಗೆ ಹಾಕಿ ಅಲ್ಲಿ ಅವರಿಗೆ RO ಚಾರ್ಜ್ ಕೊಟ್ಟಿದ್ದಾರೆ, ಗೊತ್ತಾಯ್ತಾ. ಈಗ 2 ಕಂದಾಯಾಧಿಕಾರಿ, 2 ಸಹಾಯಕ ಕಂದಾಯಾಧಿಕಾರಿ ಪೋಸ್ಟ್ ಖಾಲಿ. ಈಗ ಕದ್ರಿಯ ಕಂದಾಯಾಧಿಕಾರಿಯೇ 2 ಕಡೆಯೂ ಕಂದಾಯಾಧಿಕಾರಿ, 2 ಕಡೆಯೂ ಸಹಾಯಕ ಕಂದಾಯಾಧಿಕಾರಿ. ಹಾಗೆ ಇರುವಾಗ ಒಂದು ಆ ವಿಭಾಗದಲ್ಲಿ ಎಷ್ಟು ಕೆಲಸ ಆಗಬಹುದು. ಇತ್ತೀಚೆಗೆ ಪತ್ರಿಕೆಯಲ್ಲಿ ಬಂದಿತ್ತು, ಹೇಗೆ ಹೇಳಿದರೆ ಒಂದು ಖಾತೆ ಬದಲಾವಣೆಗೆ ಕೊಟ್ಟರೆ 2 ತಿಂಗಳಾದರೂ ಖಾತೆ ಸಿಗುವುದಿಲ್ಲ ಹೇಳಿ. ಹೀಗೆ ಅಧಿಕಾರಿಗಳನ್ನು ನೀವು ಬೇಕಾಬಿಟ್ಟು ಟ್ರಾನ್ಸ್ಫರ್ ಮಾಡ್ತೀರಿ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 70% ಪೋಸ್ಟ್ ಖಾಲಿ ಇದೆ. ಈಗ 3 ಸಚಿವರಿದ್ದರು, ಯಾಕೆ ಇಲ್ಲಿಯ ಪೋಸ್ಟ್ಗಳನ್ನು ನೀವು ಭರ್ತಿ ಮಾಡಲಿಲ್ಲ? ಅದು ಕೂಡ ವಿನಯ್ ಕುಮಾರ್ ಸಾರಿಕರ್ ಕಳೆದ ಬಾರಿ ಅವರು ಕೂಡ ನಗರಾಭಿವೃದ್ಧಿ ಆಗಿದ್ರು. ಶಿಶಿರವರಾಗ ನೀವು ಅವರ ವಾಯ್ಸ್ ಕೇಳುವಾಗ ನಿಮಗೆ ಏನಿಸ್ತಾ ಉಂಟು? ಅವರು ಹಿಂದಕ್ಕೆ ಪಡೆದುಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಒಂದೇ ನಂಗೆ ಗೊತ್ತಿರಲಿಲ್ಲ ಅಥವಾ ಅಧಿಕಾರಿಗಳ ವಲಯ ಅಂತ ಹೇಳ್ತಾ ಇದ್ದು, ನೀವು ಒಪ್ಕೊಳ್ತೀರಾ? ಹೇಗೆ ನೀವು ವಾಯ್ಸ್ ಅಲ್ಲ, ಅವರ ಧ್ವನಿಯಿಂದ ಅವರಿಗೆ ಬ್ಯುಸಿಯಲ್ಲಿರ್ಬೋದು ಅಥವಾ ಯಾವುದೋ ಟೆನ್ಷನ್ ಇರ್ಬೋದು, ಇನ್ಯಾವುದೋ ಒತ್ತಡದಿರ್ಬೋದು, ಏನೋ ಮಾತಾಡಿರ್ಬೋದು. ಅದು ನಮಗೆ ಹೇಳಿದಂಥ ವಿಚಾರ ಅಲ್ಲ. ನಾವು
ನೋಡಿ, ಒಂದು ಸಚಿವರಂದ್ರೆ ಯಾರು ಗೊತ್ತುಂಟಾ? ಸಚಿವರಂದ್ರೆ ಅವರು ಸಚಿವರು ಸರ್ಕಾರ ಅಲ್ಲ, MLAಗಳು ಸರ್ಕಾರ ಅಲ್ಲ, ಮುಖ್ಯಮಂತ್ರಿಗಳು ಸರ್ಕಾರ ಅಲ್ಲ. ಸರ್ಕಾರ ಕರ್ನಾಟಕ ಸರ್ಕಾರ, ಭಾರತಕ್ಕೆ ಭಾರತ ಸರ್ಕಾರ. ಇದನ್ನು ನಾನು ಈ ಮಾಧ್ಯಮದ ಮುಖಾಂತರ ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತು ನಮ್ಮ ಜನರಿಗೆ ತಪ್ಪು ಮಾಹಿತಿ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ, ಮೊದಲು ಕಾಂಗ್ರೆಸ್ ಸರ್ಕಾರ ಇತ್ತು, ಕೇಂದ್ರದಲ್ಲಿ BJP ಸರ್ಕಾರ. ಇದಲ್ಲ, ನಮ್ಮ ಭಾರತಕ್ಕೆ ಒಂದೇ ಸರ್ಕಾರ, ಭಾರತ ಸರ್ಕಾರ, ಇದಕ್ಕೆ ಕರ್ನಾಟಕ ಸರ್ಕಾರ. ಕರ್ನಾಟಕಕ್ಕೆ ಎರಡು ಸರ್ಕಾರಕ್ಕೆ ಒಂದೇ ಒಂದು ತಂದೆ ಹೇಳಿದರೆ ಅದು ನಮ್ಮ ಸಂವಿಧಾನ. ಭಾರತ ಪ್ರಜಾಪ್ರಭುತ್ವ ದೇಶವಾಗಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಸಂವಿಧಾನದ ಆಶೋತ್ತರಗಳಲ್ಲಿ ಕಾನೂನುಬದ್ಧವಾಗಿ ಯಾವುದೇ ಒಂದು ಕ್ರೈಮಿಗೆ ಅವಕಾಶವಿಲ್ಲದ ಹಾಗೆ ಕೆಲಸ ಆಗಬೇಕೇ ಹೊರತು, ಈ ನಮ್ಮ ನೋಡಿ ಮಿನಿಸ್ಟ್ರಿ ಇರ್ಬೋದು, MLAಗಳಿರ್ಬೋದು, ಇವರೆಲ್ಲ ಯಾರು ಹೇಳಿದರೆ ಸಾಮಾನ್ಯ ಜನಸಾಮಾನ್ಯರು ಪ್ರತಿ ದಿವಸ ತನ್ನ ಬೇಡಿಕೆಗಳನ್ನು, ತನ್ನ ಡಿಮಾಂಡ್ಗಳನ್ನು, ತಮ್ಮ ಊರಿನ ಅಗತ್ಯತೆಗಳನ್ನು ಈ ಸರ್ಕಾರದ ಮುಂದೆ ಅಂದರೆ IAS, IPS, IRS ಇವ್ರುಗಳ ಮುಂದೆ ಹೋಗಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತೇಳಿ ಹೇಳಿ ಈ ಚುನಾವಣಾ ಮೆಂಬರನ್ನು ಎಲೆಕ್ಷನ್ ಮಾಡಿ ಕಳಿಸಿರುವಂಥದ್ದು. MLA ಮಾಡ್ತಾರೆ, ಕ್ಯಾಬಿನೆಟ್ ಮಾಡಿಕೊಂಡು ಅವ್ರು ಮಿನಿಸ್ಟ್ರಿ ಮಾಡ್ಕೊಳ್ತಾರೆ. ಇವ್ರುಗಳೆಲ್ಲ ಜನತೆಯ ರೆಪ್ರೆಸೆಂಟೇಟಿವ್, ಮಿಡಲ್ ಮ್ಯಾನ್ ಅಷ್ಟೇ. ಆದರೆ ಸ್ಪಷ್ಟಪಡಿ, ಯಾಕೆ ಸ್ಪಷ್ಟಪಡ್ತೇನೆ ಅಂತೇಳಿ ಹೇಳಿದರೆ, ಇನ್ನು ಮುಂದಾದರೂ ನಮ್ಮನ್ನು ಆಳ್ತಕ್ಕಂಥ ಮಿನಿಸ್ಟ್ರುಗಳು, ಸಚಿವರುಗಳು, ಶಾಸಕರು ಇವರು ದಯವಿಟ್ಟು ಇವರು ತಲೆಯಲ್ಲಿರುವಂಥ ಕಿರೀಟವನ್ನು ಕೆಳಗೆ ಕಳಿಸಿಡಬೇಕು. ಇವರು ತಲೆಯಲ್ಲಿ ಮೂಡಿದಂಥ ಕೊಂಬನ್ನು ಸ್ಟ್ರಿಮ್ ಮಾಡಿಕೊಂಡು ತಲೆ ಹಣೆಗೆ ಒಂದು ಪಟ್ಟಿ ಹಾಕ್ಕೊಳ್ಬೇಕು. ಏನು ಗೊತ್ತುಂಟಾ, ನಾನು ಜನಸೇವಕ, ನಾನು ಸಾರ್ವಜನಿಕ ಸೇವೆಗೆ ಬಂದಂತ ನಾನು ಸೇವಕ ಬಿಟ್ರೆ ನಾನು ಇಲ್ಲಿ ದೊಡ್ಡ ಜನ ಅಲ್ಲ. ಇದು ಒಂದು ಫಸ್ಟ್ ಪಾಯಿಂಟ್. ಇದು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಸಚಿವರಿಗೆ, ಕರ್ನಾಟಕ ರಾಜ್ಯದ ನಮ್ಮ ದೇಶದ ಎಲ್ಲ ರಾಜಕಾರಣಿಗಳಿಗೆ, ಎಲ್ಲ ಪಕ್ಷದ ರಾಜಕಾರಣಿಗಳಿಗೆ ನಾನು ಕೊಡ್ತಕ್ಕಂಥ ಮೆಸೇಜ್ ಇದು. ಎರಡನೇ, ಈಗ ಇವ್ರ ಮೂಲಕ ನಾನು ಹೇಳುವಂಥದ್ದು ಇಷ್ಟೇ, ನಮ್ಮ ಜಿಲ್ಲೆಯ ಉಸ್ತುವಾರಾಗಿ ಇವರನ್ನ ನಮ್ಮ ಕರ್ನಾಟಕದ ಒಂದು ಕ್ಯಾಬಿನೆಟ್ ಇವರನ್ನು ಆಯ್ಕೆ ಮಾಡಿ ಕಳಿಸಿದೆ. ಜಿಲ್ಲೆಯ ಒಂದು ಬೇಡಿಕೆಗಳನ್ನು ಈಗ ನೋಡಿ, ಕಲಬುರಗಿಯಲ್ಲಿ ಖಾಲಿ ಇರುವ, ಮಹಾನಗರ ಪಾಲಿಕೆಯಲ್ಲಿರುವ ಖಾಲಿ ಇರುವ ಕಂದಾಯ ಅಧಿಕಾರಿ ಹುದ್ದೆಗೆ ಇವ್ರು ಹೇಳಿದ್ರು ನನಗೆ ಗೊತ್ತಿಲ್ಲ, ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಅಂತ. ಇವರಿಗೆ ಗೊತ್ತಿಲ್ಲದೆ ಕಲಬುರಗಿಯಲ್ಲಿ ಖಾಲಿ ಇದೆ ಅಂತ ಹೇಳಿ ಮಂಗಳೂರು ನಗರ ಪಾಲಿಕೆಯಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರೆ. ಹಾಗಾದ್ರೆ ಇವರೊಂದು ಕೆಲಸ ಮಾಡ್ಬೇಕೀಗ, ಮಂಗಳೂರು ನಗರ ಪಾಲಿಕೆಗೆ ಕಲಬುರಗಿನ ಅಥವಾ ಬೇರೆ ಯಾವುದೋ ಬೆಂಗಳೂರು ಯಾವುದೋ ಒಂದು ಕಂದಾಯ ಅಧಿಕಾರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬರಬೇಕು. ಇಮಿಡಿಯೇಟ್ ಇವ್ರನ್ನು ಇನ್ನೊಂದು ಆರ್ಡರ್ ಕೊಡಬೇಕು, ನನ್ನ ಮೇಲಿನ ಕಳಂಕ ನನಗೆ ಕಳಂಕ ತರುವುದು ಬೇಡ, ಬಂದ ಕಂದಾಯ ಅಧಿಕಾರಿ ಇಮಿಡಿಯೇಟ್ ಯಾವುದೇ ಮುಲಾಜಿಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅನಧಿಕೃತ ಫ್ಲೆಕ್ಸ್ಗಳು ಏನಿವೆ ಮುಲಾಜಿಲ್ಲದೆ ನಾಳೆ ಕಿತ್ತು ಬಿಸಾಕಪ್ಪ ಅಂತ ಒಬ್ಬನಿಗೆ ಆರ್ಡರ್ ಮಾಡಿ. ನಮಗೆ ಪ್ರವೀಣ್ ಚಂದ್ರನೇ ಬೇಕಂತೇಳಿ ಏನಿಲ್ಲ, ಪ್ರವೀಣ್ ಚಂದ್ರ ಹೋಗ್ಲಿ. ಪ್ರವೀಣ್ ಚಂದ್ರ ಯಾಕಂದ್ರೆ ಸರ್ಕಾರಿ ಅಧಿಕಾರಿ, ಅವ ಇಲ್ಲಿದ್ರು ಕೆಲಸ ಮಾಡಬೇಕು, ಕಲಬುರಗಿಯಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು ಕೆಲಸ ಮಾಡಬೇಕು, ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದ್ರೂ ಪ್ರವೀಣ್ ಚಂದ್ರ ಕೆಲಸ ಮಾಡಲೇಬೇಕು. ಪ್ರವೀಣ್ ಚಂದ್ರನೇ ಇಲ್ಲಿ ಬೇಕಂತೇಳಿ ಯಾರು ಡಿಮ್ಯಾಂಡ್ ಮಾಡುದಿಲ್ಲ. ನಾನು ಆಗ್ಲಿ, ಹೇಮಂತ್ ಕಾಮತ್ ಆಗ್ಲಿ, ಮಂಗಳೂರು ಜನತೆ ಆಗ್ಲಿ ಪ್ರವೀಣ್ ಚಂದ್ರನೇ ಇಲ್ಲಿ ಬೇಕಂತ ಹೇಳುದಿಲ್ಲ. ದಕ್ಷ ಪ್ರಾಮಾಣಿಕ ಎಲ್ಲ ಬಿಟ್ಟಾಕಿ ಸರ್. ಸಂವಿಧಾನ ಕಾನೂನುಬದ್ಧವಾಗಿ ಕಾನೂನು ಏನ್ ಹೇಳುತ್ತೆ ಅದ್ರ ಪರವಾಗಿ ಮಾಡಿದ್ರೆ ಸಾಕು. ನಮಗೆ ದಕ್ಷ ಪ್ರಾಮಾಣಿಕ ದೊಡ್ಡ ದೊಡ್ಡ ವರ್ಡ್ ಎಲ್ಲ ಬೇಡ, ಜನರಿಗೆ ಅರ್ಥ ಆಗುದಿಲ್ಲ. ಪಾಪ ಜನ ಈಗ ನಿದ್ಯೋಗದಲ್ಲಿದ್ದಾರೆ. ಕಾನೂನು ಪ್ರಕಾರ ಕೆಲಸ ಮಾಡ್ತಕ್ಕಂಥ ಅದನ್ನು ನಮ್ಮ ನಮ್ಮ ಉಸ್ತುವಾರಿ ಸಚಿವರು ಹೇಳಬೇಕು. ಆಯ್ತಪ್ಪ, ಈಗ ಟ್ರಾನ್ಸ್ಫರ್ ಒಂದೇ ಇವ್ರನ್ನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸ್ಬೇಕು. ಇಲ್ಲ, ಟ್ರಾನ್ಸ್ಫರ್ ಅಂತೂ ಮಾಡಿ ಆಯ್ತು. ಈ ಖಾಲಿ ಇರುವಂತ ಇವರು ಟ್ರಾನ್ಸ್ಫರ್ ಆದ ನಂತರ ಒಂದು ಹುದ್ದೆ ಖಾಲಿ ಆಗ್ತದಲ್ಲ, ಆ ಹುದ್ದೆಗೆ ನಾನು ಬೆಂಗಳೂರಿಂದನೋ ಮೈಸೂರಿಂದನೋ ಬೆಳಗಾವಿಯಿಂದನೋ ಒಂದು ನಗರ ಪಾಲಿಕೆ ಅಲ್ಲಿಯೇ ಕಂದಾಯ ಅಧಿಕಾರಿ ಟ್ರಾನ್ಸ್ಫರ್ ಮಾಡ್ತೇನೆ. ಜೊತೆಗೆ ಅವನಿಗೆ ಒಂದು ನಾನು ಆರ್ಡರ್ ಕೊಡ್ತೇನೆ. ಏನು ಮಂಗಳೂರು ಏನು ಇಲ್ಲಿಯ ಕಂದಾಯ ಅಧಿಕಾರಿಯ ಪ್ರವೀಣ್ ಚಂದ್ರ ಏನೀಗ ಒಂದು 15 ದಿವಸದಿಂದ ಅನಧಿಕೃತ ಫ್ಲೆಕ್ಸ್ ತೆರವು ಮಾಡ್ತಾ ಇದ್ದಾರಲ್ಲ, ಆ ಕಾರ್ಯವನ್ನ ಸ್ಟಾಪ್ ಮಾಡ್ಲಿಕ್ಕಿಲ್ಲ, ಕಂಟಿನ್ಯೂ ಮಾಡ್ಲಿಕ್ಕೆ. ಎಷ್ಟು ಅನಧಿಕೃತ ಫ್ಲೆಕ್ಸ್ ಇದೆ ಅಷ್ಟೂ ಫ್ಲೆಕ್ಸ್ ಅನ್ನ ನೀನು ತೆರವುವಂತ ಕೆಲಸ ಮಾಡುಮಾರೆ ಅಂತ ಒಂದು ಹೇಳಿ ನಾನು ಕಾದರ್ ಇಲ್ಲೇ ಆಗಿ ಒಂದು ನಮಸ್ಕಾರ ಹಿಡಿತೇನೆ. ಮತ್ತೆ ಮಂಗಳೂರಿನ ನಗರ ಪಾಲಿಕೆ ಎಲ್ಲ ಅಧಿಕಾರಿಗಳ ಹೋಗಿ ಕಾದರ್ದು ಒಂದು ಫೋಟೋ ಕೊಟ್ಟು ನಿಮ್ಮ ಮನೆಯಲ್ಲಿ ಒಂದು ಹಾಕಿ, ಇಂಥ ಒಬ್ರು ಜನನಾಯಕರು ನಮಗೆ ಬೇಕಂತೇಳಿ ಹೇಳಿ ಎಲ್ಲರೂ ನನ್ನ ರಿಕ್ವೆಸ್ಟ್ ಮಾಡಿ ಅವರ ಮನೆಗೆ ಮತ್ತೆ ಅವರ ಕಾರ್ಪೊರೇಷನ್ ಒಳಗೆ ಕಾದರ್ ಅವರು ನಮ್ಮ ಕಾದರ್ ನಮ್ಮ ಸಚಿವರು, ನಮ್ಮ ಜಿಲ್ಲೆಯ ಸಚಿವರ ಫೋಟೋವನ್ನು ಹಾಕಿಸ್ತೇನೆ. ಅದನ್ನು ನಮ್ಮ ಸಚಿವರು ಮಾಡಿಕೊಳ್ಳಿ. ಹಾಗಾದ್ರೆ ಇದು ಸಾಧ್ಯನಾ ಎನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾದ್ರೆ ಆಗದೇ ಇದ್ರೆ ಇನ್ನು ಎಷ್ಟು ದಿನಗಳ ತನಕ ಈ ಕಂದಾಯ ಅಧಿಕಾರಿ ಅನ್ನೋದು ಹುದ್ದೆ ಹಾಗೆ ಬಾಕಿ ಉಳಿಯುತ್ತೆ? ನೆಕ್ಸ್ಟ್ ಏನು, ಮುಂದೇನು, ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಕೊನೆಯ 10 ನಿಮಿಷಗಳ ಅವಧಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.
ಡೈರಿ ಡೇ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ ಮಂಗಳೂರಿನಲ್ಲಿ ಕಾನೂನುಬದ್ಧವಾಗಿ ನಿಯಮಬದ್ಧವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಲಿಕ್ಕೆ ಎಲ್ಲ ಶಕ್ತಿ ಒಟ್ಟಾಗ್ತಾ ಇದೆಯಾ ಅಂತ. ಹಾಗಾದರೆ ಹನುಮಂತ ಕಾಮತರೆ ಏನು ಮಾಡಲಿಕ್ಕೆ ಆಗೋದಿಲ್ವಾ? ನೆಕ್ಸ್ಟ್ ಆ ಪ್ಲೇಸ್ ಇನ್ನೆಷ್ಟು ಟೈಮ್ ನಿಮ್ಮ ಪ್ರಕಾರ ಖಾಲಿಯೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀರಿ? ಮಂಗಳೂರಿಗೆ ಸಾಧಾರಣವಾಗಿ ಯಾವ ಅಧಿಕಾರಿಯು ಟ್ರಾನ್ಸ್ಫರ್ ಮಾಡಿದ್ದು ಬರಲಿಕ್ಕೆ ಕೇಳೋದಿಲ್ಲ, ಅಂದರೆ ಬೇರೆಯವರಲ್ಲಿ ಒಪ್ಪೋದಿಲ್ಲ ಅಂತ. ಹೌದು, ಹೇಳಿದರೆ ಇಲ್ಲಿ ಒಂದು ಸರ್ಕಾರಿ ಅಧಿಕಾರಿಗಳ ಒಂದು ಅವರ ಕೂಟದಲ್ಲಿ ಹೇಗೆ ಇದೆ ಹೇಳಿದರೆ ಮಂಗಳೂರಿನಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ರಾಜಕೀಯ ಒತ್ತಡ ಇರುವುದರಿಂದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಬೇರೆ ಇದು ತುಂಬ ವರ್ಸ್ಟ್ ಆಗಿದೆ. ಹೌದು, ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲೀಗಲ್ ಕೆಲಸ ಮಾಡಿಸಿಕೊಳ್ಳುತ್ತಾರೆ ರಾಜಕೀಯ ವ್ಯಕ್ತಿಗಳು ಹೇಳುವಂಥದ್ದು ಇರುವುದರಿಂದ ಇಲ್ಲಿ ಯಾರೂ ಬರಲಿಕ್ಕೆ ಒಪ್ಪುವುದಿಲ್ಲ. ಪೊಲೀಸ್ ಇಲಾಖೆಗೆ ಮಾತ್ರ ಬರ್ತಾರೆ ಬಿಟ್ಟರೆ ಬಾಕಿ ಯಾವ ಇಲಾಖೆಗೂ ಬರುವುದಿಲ್ಲ. ನಿಮಗೆ ಒಂದು ಉದಾಹರಣೆಗೆ ಹೇಳ್ತೇನೆ. ಇವತ್ತಿಗೆ ಕಡಿಮೆ 2 ವರ್ಷ ಆಗಲಿಕ್ಕೆ ಆಯಿತು. ಮಧ್ಯದಲ್ಲಿ 3 ತಿಂಗಳು ಅಫ್ಜಲ್ ಖಾನ್ ಹೇಳುವಂಥ ಒಬ್ಬರು RTO ಆಗಿ ಬಂದದ್ದು ಬಿಟ್ಟರೆ ಇವತ್ತಿಗೂ ಅಲ್ಲಿ ಒಂದು RTOವನ್ನು ತರುವಂಥ ಒಂದು ವ್ಯವಸ್ಥೆ ನಮ್ಮ ಸರ್ಕಾರಕ್ಕೆ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಗಲಿ ಈಗಿನ ಚೌ ಸರ್ಕಾರ ಆಗಲಿ, ಒಂದು ಫುಲ್ ಟೈಮ್ RTOವನ್ನು ತರಲಿಕ್ಕೆ ಆಗೋದಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮವರೇ ವಿನಯ್ ಕುಮಾರ್ ಸೊರಕೆ ಇದ್ದರು. ನಾವು ಮನವಿ ಕೊಟ್ಟಿದ್ದೇವೆ, ಇಷ್ಟು ಪೋಸ್ಟ್ ಖಾಲಿ ಇದೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹೇಳಿ. ಒಂದೇ ಒಂದು ಪೋಸ್ಟಿಗೆ ಬರಲಿಲ್ಲ. ಖಾಲಿಯಲ್ಲಿ JE AE ಆಗಿ ಬರ್ತಾರೆ. ಯಾಕೆ? ಅದರಲ್ಲಿ ಹಣ ಮಾಡಲಿಕ್ಕೆ ಆಗ್ತದೆ, ಬಾಕಿ ಯಾವುದೇ ಇದಕ್ಕೆ ಬರಲಿಲ್ಲ. ಇದು ಎಲ್ಲವೂ ಹೇಗೆ ಹೇಳಿದರೆ ಮಂಗಳೂರಿನ ಹೆಸರು ಈ ರಾಜಕೀಯ ನಾಯಕರು ಕೆಡಿಸಿಬಿಟ್ಟಿದ್ದಾರೆ. ಎಲ್ಲ ಹೇಗೆ ಹೇಳಿದರೆ ಕಾನೂನು ಬಾಹಿರವಾಗಿ ಕೆಲಸ ಮಾಡಿಸುವುದು. ಗೊತ್ತಿರ್ಬೋದು, ಇವತ್ತು ಈ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಎಷ್ಟು ದೊಡ್ಡ ಅನಾಹುತ ಆಯಿತು ಹೇಳುವಂಥದ್ದು. ಒಂದು ಬ್ರಿಡ್ಜಿನ ಫೌಂಡೇಶನ್ನಿಂದ 200 ಮೀಟರ್ ತನಕ ಮರಳು ತೆಗಿಲಿಕ್ಕಿಲ್ಲ, ಬ್ರಿಡ್ಜೇ ಬಿದ್ದು ಹೋಯಿತು. ಹೇಗೆ? ರಾಜಕೀಯ ನಾಯಕರು ಅವನು ತೆಗಲಿ, ಆಯ್ದೆಪ್ಪಡಿ ಹೇಳಿ ಇದ್ದವರು ಎಲ್ಲ ತೆಗೆದು ಬ್ರಿಡ್ಜ್ ಬಿಟ್ಟು. ಅದೇ ನಾನು ಗಣಿ ಇಲಾಖೆ ಆಫೀಸರ್ ಹತ್ರ ಮಾತಾಡಿದ್ದೇನೆ, ಹೇಗೆ ಮಾಡೋದು. ಎಸ್, ಕರೆಕ್ಟ್. ಸೊ ಹಾಗಿದ್ರೆ ಶಶಿ ಶೆಟ್ಟಿ ಪ್ರಶ್ನೆ ಇರೋದು, ಒಂದು ವೇಳೆ ಪ್ರವೀಣ್ ಚಂದ್ರ ಅಂತವರು ಅಲ್ಲಿ ಹೋಗಿ ಗುಲ್ಬರ್ಗನೋ ಬಿಜಾಪುರನೋ ಅಲ್ಲೂ ಹೀಗೆ ಮಾಡಿದರೆ ಅಲ್ಲೂ ಎತ್ತಂಗಡಿ ಆಗ್ತಾ ಅಂತ ಅನಿಸ್ತಾ ಉಂಟು, ಅಥವಾ ನಮ್ಮಲ್ಲಿ ಮಾತ್ರ ಒಂದು ಕೆಟ್ಟ ಚಾಳಿ ಅಂತ ಅನಿಸ್ತಾ ಇತ್ತು? ಅಲ್ಲ, ನೀವು ಪ್ರವೀಣ್ ಚಂದ್ರ ವಿಚಾರವೇ ಬಿಟ್ಟಾಕಿ. ನಮ್ಮ ಜಿಲ್ಲೆಯ ಒಂದು ದುರದೃಷ್ಟವೋ ಅಥವಾ ಜನರ ಒಂದು ಪ್ರಶ್ನೆ ಕೇಳ್ತಕ್ಕಂಥ ನರಸತ್ತಿದೆಯೋ ಗೊತ್ತಾಗೋದಿಲ್ಲ. ಇಷ್ಟು ವರ್ಷಗಳ ಕಾಲ ಇವರು ಹೇಳಿದಾಗೆ ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ನಾವು ಚೆನ್ನೈ NGT ಹೋಗಿ ಸ್ಟೇ ಆರ್ಡರ್ ತಗೊಂಡು ಬಂದು ಕೊಟ್ಟರು ಕೂಡ ಇಲ್ಲಿಯ DC ಅವರು ಅದನ್ನ ಮೊದಲಿನ DC, ಈಗಿನ DC ಒಳ್ಳೆ ಇದ್ದಾರೆ, ಮೊದಲಿನ DC ಇಂಪ್ಲಿಮೆಂಟ್ ಮಾಡೋದಿಲ್ಲ. ಬ್ರಿಡ್ಜ್ ಬಿದ್ದು ಹೋಗುತ್ತೆ. 14,000 ಕೋಟಿ ರೂಪಾಯಿ ಮರಳು ಕೇರಳ, ತಮಿಳುನಾಡು, ಬೆಂಗಳೂರಿಗೆ ಹೋಗುತ್ತೆ. ನಮ್ಮಲ್ಲಿ 7-8 MLAಗಳು ಮತ್ತು 3 ಮಿನಿಸ್ಟ್ರಿ ಇದ್ರು ಕೂಡ ನಿಲ್ಲಿಸಲಿಕ್ಕಾಗಿಲ್ಲ. ಇವತ್ತು ಇಡೀ ನಮ್ಮ ಎತ್ತಿನ ಹೊಳೆ ಅಂತ ಪ್ರಾಜೆಕ್ಟಿಂದ ಇವತ್ತು ಸಕಲೇಶ್ಪುರ, ಇವತ್ತು ಹೇಗೆ ಮಡಿಕೇರಿ ಇವತ್ತು ಅಲ್ಲಿಯ ರೆಸಾರ್ಟ್ ಮಾಫಿಯಾದಿಂದ, ಟಿಂಬರ್ ಮಾಫಿಯಾದಿಂದ ಇವತ್ತು ಕುಸ್ತು ಹೋಯಿತು. ಇವತ್ತು ಎತ್ತಿನ ಹೊಳೆ ಯೋಜನೆ ಭಾಗಕ್ಕೆ ನಾಡಿದೀಗ ನಿಮ್ಮ ಎಲ್ಲ ಮೀಡಿಯಾದವ್ರು ಹೋಗ್ತಾ ಇದ್ದಾರೆ ನೋಡಿ, ಇಡೀ ಕುಸ್ತು ಹೋಗ್ತಾ ಇದೆ. ಅದು ಸಾಫ್ಟ್ ಮಣ್ಣು. ಮುಂದಿನ ದಿನಗಳಲ್ಲಿ ಅಲ್ಲೆಲ್ಲೋ ಡ್ಯಾಮ್ ಕಟ್ಟಿ ಡ್ಯಾಮ್ ಹೊಡಿತಂದ್ರೆ ದಕ್ಷಿಣ ಅಲ್ಲಿ ಉಪ್ಪಿನಂಗಡಿಯಿಂದ ಇಲ್ಲಿ ಬಂದರ್ವರೆಗೆ ಇರತಕ್ಕಂಥ ಎಲ್ಲ ಜನ ಅರಬ್ಬಿ ಸಮುದ್ರದ ಮಧ್ಯೆ ನಾವು ಇರಬೇಕಾಗತ್ತೆ. ಅಂಥ ಸ್ಥಿತಿ ಬಂದರೂ ಕೂಡ ಇವತ್ತು ನಮ್ಮ ಇದೇ ಪಕ್ಷದ ಮುಖಂಡರುಗಳು, ಸಚಿವರುಗಳು ಇವರು ಯಾರೂ ಮಾತಾಡಲಿಲ್ಲ. ಪರಿಣಾಮವಾಗಿ ಜನ ಅವರಿಗೆ ಬುದ್ಧಿ ಕಳಿಸಿದ್ದಾರೆ. ಇವತ್ತು ನಗರ ಪಾಲಿಕೆಯಲ್ಲಿ ಕೂಡ ಇವರು ಇದೇ ರೀತಿ ಮಾಡ್ತಾರೆ ಅಂತೇಳಿ ಆದರೆ ನಗರ ಪಾಲಿಕೆಯಲ್ಲಿ ಕೂಡ ರಾಜಕೀಯ ಒತ್ತಡ, ಕಾನೂನು ಮುರಿತೇನೆ, ಅಧಿಕಾರ ಬಲಪ್ರಯೋಗ ಮಾಡ್ತೇನೆ ಅಂತ ಆದರೆ ಮುಂದಿನ ನಗರ ಪಾಲಿಕೆ ಚುನಾವಣೆ ಬರ್ತದೆ. ಅದರಲ್ಲೂ ಕೂಡ ನಾವು ಮೊದಲು ಹೇಗೆ ನೋಟಾ ಅಭಿಯಾನ ಮಾಡಿದ್ದೇವೆ, ನೋಟಾ ಅಲ್ಲ ಇದಕ್ಕೆ ಯಾವ ರೀತಿ ಮೊದಲರಿಬೇಕು ಅದು ಬರಿಬೇಕಾಗತ್ತೆ. ಮತ್ತೆ ಯಾವ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡು ಈ ಫ್ಲೆಕ್ಸ್ ಮಾಫಿಯಾ ಈ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ತೊಂದರೆ ಕೊಡ್ತಾ ಇದೆಯೋ ಅದೇ ಕಾನೂನನ್ನು ಸದುಪಯೋಗ ಪಡಿಸ್ಕೊಂಡು ಇವರ ಎಲ್ಲ ಫ್ಲೆಕ್ಸ್ಗಳನ್ನು, ಅನಧಿಕೃತ ಫ್ಲೆಕ್ಸ್ಗಳನ್ನು ಹೇಗೆ ತೆರವುಗೊಳಿಸಬೇಕು ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಸಹಕಾರದೊಂದಿಗೆ ನಾವು ಮಾಡೋದು ಮಾಡ್ತೇವೆ. ಹನುಮಂತ ಅವರಿಗೆ ಪ್ರಶ್ನೆ ಇರೋದಾದ್ರೆ, ಒಂದು ಹುದ್ದೆಯನ್ನು ತುಂಬ ಟೈಮ್ ತನಕ ಖಾಲಿ ಬಿಡಬಾರ್ದು ಅಂತ ಏನು ಕಾನೂನು ಮಾಡಿದರೆ ಒಳ್ಳೆಯದು ಅಂತ ಅನಿಸ್ತಾ ಉಂಟು? ನೋಡಿ, ಕಾನೂನು ತುಂಬ ಇದೆ. ಕಾನೂನು ತುಂಬ ಇದ್ದರೂ ಕೂಡ
ಆ ಕಾನೂನಿನ ಪ್ರಕಾರ ನಡೆಯದಿದ್ದರೆ ಕೇಳುವಂಥ ವ್ಯಕ್ತಿಗಳು ನಮ್ಮ ಊರಿನಲ್ಲಿ ಎಷ್ಟಿದ್ದಾರೆ ಹೇಳಿ? ನಮಗೆ ಯಾಕೆ ಹೇಳಿ? ಇವತ್ತು ನೋಡಿ, ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಬ್ರೋಕರ್ಗಳೇ ತುಂಬಿಕೊಂಡಿದ್ದಾರೆ. ಅದು ಅಲ್ಲಿ ಇಲ್ಲಿ ಹೇಳಿ ಅಲ್ಲ, ಪ್ರತಿಯೊಂದು ಕಡೆ. ಅದಕ್ಕೆ ಕಾರಣ ಯಾರು? ನಾವು. ನಮ್ಮ ಕೆಲಸವನ್ನು ನಾವು ಮಾಡದೆ ಯಾರು ಏರು ಪೋಪುಣ್ಯ ಒಂದು 2,000 ಕೊರನಾಂಡು ಹೇಳಿ ನಾವು ಬ್ರೋಕರ್ ಅಟ್ಟ ಕೊಟ್ಟು ಅವರು ಇವತ್ತು 2,000 ಆಗುವ ಕೆಲಸಗಳನ್ನು 30,000 ರೂಪಾಯಿ ತಗೊಳ್ತಾರೆ. ಅದನ್ನು ಉರಿದುಂಬಿಸಿ ಅದನ್ನು ಇಷ್ಟು ದೊಡ್ಡ ಪಡಂಭೂತದಾಗೆ ಬೆಳೆಸಿದ್ಯಾರು? ನಾವು ಮಂಗಳೂರಿನ ಜನರು. ಅದನ್ನೆಲ್ಲ ಮಾಡ್ತಾ ಇರುವಾಗ ಇಂಥ ಒಂದು ಒಳ್ಳೆ ಕೆಲಸ ಮಾಡಿದಂಥ ಅಧಿಕಾರಿಯನ್ನು ಟ್ರಾನ್ಸ್ಫರ್ ಮಾಡಿದಾಗ ನಮ್ಮ ಮಂಗಳೂರಿನ ಜನರು ಬಾಯಿ ಬಿಡುವುದಿಲ್ಲ ಹೇಳಿದರೆ ಏನು ಕತೆ ರೀ? ನಮ್ಮನ್ನು ಬುದ್ಧಿವಂತರು ಹೇಳಿಕೊಳ್ಳುವುದಕ್ಕಿಂತ ನಮ್ಮ ಆಡು ಭಾಷೆಯಲ್ಲಿ ಬುದ್ಧಿವಂತರಂತ ಹೇಳುವುದು ಒಳ್ಳೆಯದು. ಎಸ್ ಶಶಿರವರಾಗಿ ಪ್ರಶ್ನೆ ಇರ್ತೀಗ, ಆ ಪ್ಲೇಸ್ ಯಾರಾದೊಬ್ರು ಬಂದರು ಅಂತ ಅಂದ್ಕೊಳ್ಳುವ, ಅವರು ಇವರಾಗಿ ಫ್ಲೆಕ್ಸ್ ತೆಗೆಯದೇ ಹೋದರೆ ನಮಗೆ ಇದ್ದು ವೇಸ್ಟ್ ಅಂತ ಅನಿಸ್ತಾ ಉಂಟಾ? ಒಂದು ಪ್ಲೇಸ್ ಫುಲ್ ಆಗ್ಬೋದು ಅಥವಾ ಯಾರೋ ಅಲ್ಲಿ ಫಿಲ್ ಆಗ್ಬೋದು, ಆದರೆ ಅವರು ಇವರಾಗಿ ಫ್ಲೆಕ್ಸ್ ತೆಗೆಯದೇ ಹೋದರೆ? ಸರ್, ಇದು ಫ್ಲೆಕ್ಸ್ ಒಂದು ಸಮಸ್ಯೆ ಮಾತ್ರ. ನಮ್ಮ ಈಗ ಎದುರುಗಡೆ ಬರುವಂಥದ್ದು ಕಂಡಿರುವಂಥದ್ದು ಒಂದು ಸಮಸ್ಯೆ ಮಾತ್ರ, ಒಂದು ಸಮಸ್ಯೆ. ಅದನ್ನು ತೆಗಿಲಿಕ್ಕೆ ಹೋದ್ರು ಟ್ರಾನ್ಸ್ಫರ್ ಆದ್ರು. ಇಂಥ 100 ಸಮಸ್ಯೆಗಳ ಆಗರದಿಂದ ತುಂಬಿ ಹೋಗಿರುವಂಥ ಇವತ್ತು ನಗರ ಪಾಲಿಕೆ 100 ಸಮಸ್ಯೆ. ಈಗ ಹಾಗಾದ್ರೆ ಇವರಿಗೆ ನೋಡಿ, ನಗರ ಪಾಲಿಕೆ ಒಳಗೆ ಕಂದಾಯ ಇವರು TPO ATPOಗಳು 20-25 ವರ್ಷದ ಜಂಡಾ ಹುಡ್ಕೊಂಡು ಕೂತ್ಕೊಂಡಿದ್ದಾರೆ. ಇವರು 5-5 ಸೆಂಟ್ಸ್ ಜಾಗದೊಳಗೆ ಅಂಡರ್ ಗ್ರೌಂಡ್ಗೆ ಕೊಟ್ಟಿದ್ದು 50-60 ಸಾವಿರ ಲಂಚ ತಗೊಂಡು ಕಾನೂನು ಬಾಹಿರವಾಗಿ ಲೈಸೆನ್ಸ್ ಕೊಟ್ಟದ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಇವತ್ತು ಮೂಡಾದಲ್ಲಿ ಟೌನ್ ಪ್ಲಾನಿಂಗ್ ಆಫೀಸರ್ಗಳು ಇವತ್ತು ಒಂದೊಂದು ಫೈಲ್ ಮೂವ್ಮೆಂಟ್ ಮಾಡಬೇಕಿದ್ರೆ 10-25 ಸಾವಿರ ರೂಪಾಯಿ ತಗೊಂಡತಕ್ಕಂಥ, ಮತ್ತೆ CRZ 2 ಅಲ್ಲಿ ಇವತ್ತು ಲೇಔಟ್ ಮಾಡಿ ಅದಕ್ಕೆ ಅಥರೈಸ್ಡ್ ಮಾಡಿ ಕೊಟ್ಟದ ದಾಖಲೆಗಳಿವೆ. ಇವರನ್ನಲ್ಲಿ ಯಾಕೆ 10-20 ವರ್ಷಗಳಿಲ್ಲೇ ಕೂತ್ಕೊಂಡು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ? ಒಂದು ಹೇಳ್ತೀವಿ, ವ್ಯವಸ್ಥೆ ಸುಧಾರಣೆ ಯಾರೋ ಮಾಡ್ತಾರೆ, ಒಬ್ಬ ಹನುಮಂತ ಕಾಮತ್ ಮಾಡ್ತಾರೆ, ಇನ್ನೊಬ್ರು ದಿನೇಶ್ ಹೊಳ ಮಾಡ್ತಾರೆ, ಅಥವಾ ಇನ್ನೊಬ್ರು ಶಶಿಧರ್ ಶೆಟ್ಟಿ ಮಾಡ್ತಾರೆ ಅಂತ ಹೇಳಿ ನಮ್ಮ ಜನಗಳು ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಿಂತ, ಅಥವಾ ನಾ ಅನ್ಪೋಯ ಮಾರೆ ಕಾರ್ಪೊರೇಷನ್ಗೆ 25,000 ಕೇಂಡೆ, ಒಂಜಿ ಫೈಲ್ ಸಿಂಗಲ್ ಲೇಔಟಿಗೆ 9 50,000 ಕೇಂಡೆ ಅಂತೇಳಿ ಮನೇಲಿ ಕೂತ್ಕೊಂಡು ನಮ್ಮ ಜನಗಳು ಬೈಯೋದಕ್ಕಿಂತ ಇಂಥ ಸಂದರ್ಭಗಳು ಬಂದಾಗ ನೋಡಿ, ನಾವು ಅಧಿಕಾರಿಗಳು ಒಳ್ಳೆ ಅಧಿಕಾರಿಗಳು ಕೆಲಸ ಮಾಡದಿದ್ದಾಗ ನಾವು ಬೈತೇವೆ. ಕೆಲಸ ಮಾಡಲಿಕ್ಕೆ ಹೊರಟಾದಾಗ ಉಪದ್ರ ಆದಾಗ ಅಧಿಕಾರಿಗಳ ಹಿಂದಿಗೆ ನಾವು ಸಾರ್ವಜನಿಕರು ನಿಲ್ಲಬೇಕು. ಅಧಿಕಾರಿ ಅಂತ ಹೇಳಿಲ್ಲ, ಕಾನೂನಿನ ರಕ್ಷಣೆಗೆ, ನಮ್ಮ ಸಂವಿಧಾನದ ರಕ್ಷಣೆಗೆ ನಾವು ನಿಲ್ಲಬೇಕು. ನಮ್ಮ ಹಕ್ಕದು. ಸ್ವತಂತ್ರ ಬರೇ ಇಂಡಿಪೆಂಡೆಂಟ್ ದಿವಸ ಒಂದು ಫ್ಲಾಗ್ ಹಚ್ಕೊಂಡು ಒಂದು ಚಾಕ್ಲೇಟ್ ತಿನ್ಕೊಂಡು ಬಂದ ಕೊಳ್ಳೆ ನಾವು, ಅಥವಾ ಮತದಾನದ ದಿವಸ ಒಂದು ಬೆರಳಿಗೆ ಶಾಯಿ ಹಾಕೊಂಡು ಬಂದ ಕೊಳ್ಳೆ ನಾವು ಭಾರತದ ಪ್ರಜೆ ಆಗುವುದಿಲ್ಲ. ಇದನ್ನು ನಾವು ಖಂಡಿಸುವಂಥದ್ದು ಮಾತ್ರ ಅಲ್ಲ, ಹೋರಾಟಕ್ಕೆ ಬೀದಿಗಿಳಿಬೇಕಂತೇಳಿ ಇಲ್ಲ. ಎಲ್ಲರೂ ಉಸ್ತುವಾರಿ ಸಚಿವರ ಮೊಬೈಲ್ ನಂಬರ್ ಹಿಡ್ಕೊಂಡು ಮನೆಯಲ್ಲಿ ಕಾಲ್ ಮಾಡಿ, ಸರ್ ಹೀಗೆ ಕಂದಾಯ ಅಧಿಕಾರಿಗಳ ಸ್ಥಾನವನ್ನು ಇಮಿಡಿಯೇಟ್ ತುಂಬಬೇಕು, ಹಾಗೆ ಈಗ ಈ ಫ್ಲೆಕ್ಸ್ ಅನ್ನು ಇಮಿಡಿಯೇಟ್, ಮತ್ತೆ ಯಾವುದೆಲ್ಲ ಅನಧಿಕೃತ ಫ್ಲೆಕ್ಸ್ ಇದೆ ಎಲ್ಲವೂ ತೆಗೆಸಬೇಕು ಸರ್. ಇಲ್ಲ ಅಂದ್ರೆ ನಮಗೆ ನಿಮ್ಮ ಮೇಲೆ ಭಯಂಕರ ಅಭಿಮಾನ ಉಂಟು ಸರ್, ನೀವು ಒಂದು ಒಳ್ಳೆಯ ನಮಗೆ ಸಚಿವರು ಅಂತೇಳಿ, ಒಳ್ಳೆಯ ಸಚಿವರು ನಮ್ಗೆ ಅಭಿಮಾನ ಇದೆ ಸರ್. ಈಗ ಇನ್ ಕೇಸ್ ಈ ಫ್ಲೆಕ್ಸ್, ಅನಧಿಕೃತ ಫ್ಲೆಕ್ಸ್ ತೆರವು ಮಾಡ್ತಕ್ಕಂಥ ಕೆಲಸ ಸ್ಟಾಪ್ ಆದ್ರೆ ಅದ್ರ ಮತ್ತೆ ನಿಮ್ಮ ಹೆಸರು ಮತ್ತೆ ಹಾಳಾಗ್ತದೆ ಸರ್. ಆದ್ರಿಂದ ದಯವಿಟ್ಟು ಒಂದು ಒಳ್ಳೆಯ ಇನ್ ಕೇಸ್ ಟ್ರಾನ್ಸ್ಫರ್ ಒಂದೇ ಕ್ಯಾನ್ಸಲ್ ಮಾಡಿಸಿ, ಇಲ್ಲ ಈ ಟ್ರಾನ್ಸ್ಫರ್ ಆದ ಈ ಹುದ್ದೆಗೆ ಇನ್ನೊಂದು ಕಂದಾಯ ಅಧಿಕಾರಿಯನ್ನು ತಂದು ಮಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಅನಧಿಕೃತ ಫ್ಲೆಕ್ಸ್ಗಳನ್ನ ತೆರವು ಮಾಡಿಸಿ ಸರ್ ಅಂತೇಳಿ ಹೇಳಿ ಜನ ಇವತ್ತು ದೂರವಾಣಿ ಮುಖಾಂತರ ಕರೆ ಮಾಡಿ ಇವರನ್ನ ನಮ್ಮ ಉಸ್ತುವಾರಿ ಸಚಿವರಿಗೆ ಒತ್ತಡ ತರುವುದಿದ್ರೆ, ಅದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಂಗಳೂರಿನ ನಾಗರಿಕರು ಬೀದಿಗಿಳಿದು ಹೋರಾಟ ಮಾಡಬೇಕಾಗಿಲ್ಲ, ಮನೆಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಏಕೈಕ ದಾರಿ. ಈ ಮೂಲಕ ಆದ್ರೂ ಮುಂದಿನ ನಮ್ಮ ಭವಿಷ್ಯದ ಮುಂದಿನ ಮಂಗಳೂರು ಸ್ಮಾರ್ಟ್ ಸಿಟಿಯೋ ಅಥವಾ ಸ್ಮಾರ್ಟ್ ಸಿಟಿ ಆಗ್ತದೆ, ಇಲ್ಲ ಮನೇಲಿ ಕೊಟ್ಟು ಎಂಕ್ಲೆಗ್ ದಾಯಂಗ್ ಅಂತ ಕೂತ್ಕೊಂಡ್ರೆ ಸ್ಮಾರ್ಟ್ ಸಿಟಿ ಮಂಗಳೂರು ಆಗೋದಿಲ್ಲ, ಸ್ಮಾರಕ ಸಿಟಿ ಆಗ್ತದೆ. ನಾನು ಹೇಳುದು, ಕುಮಾರಸ್ವಾಮಿ ಅವರ ಮೇಲೆ ನನಗೆ ಬಹಳಷ್ಟು ನಿರೀಕ್ಷೆ ಇದೆ. ಎಷ್ಟರ ತನಕ ಈ ಸರ್ಕಾರ ನಡೀತದೆ ಅಷ್ಟರ ತನಕ ನನಗೆ ನಿರೀಕ್ಷೆ ಇದೆ. ಹಾಗಾಗಿ ಇವತ್ತು ನಮ್ಮ ಟಿವಿಯನ್ನು ಯಾರಾದರೂ ಜನತಾದಳ ಪಕ್ಷದ ನಾಯಕರು ನೋಡ್ತಾರೆ ಹೇಳಿ, ಆದರೆ ಕುಮಾರಸ್ವಾಮಿಗೆ ಮೇಲೆ ಜನರಿಗೆ ಇರುವ ನಿರೀಕ್ಷೆಯನ್ನು ಸರಿ ಹೇಳಿ ಆಗಬೇಕಾದರೆ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು, ದಕ್ಷ ಅಧಿಕಾರಿಯನ್ನು ಕಾನೂನು ಬಾಹಿರವಾಗಿ, ನಿಯಮ ಬಾಹಿರವಾಗಿ, ಕಾನೂನಿನ ಪರಿಧಿಯ ಒಳಗೆ ತಾನು ಕೆಲಸ ಮಾಡಿದ್ದಕ್ಕೆ ಒಂದು ಲಾಬಿ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದನ್ನು ಅವರು ಕ್ಯಾನ್ಸಲ್ ಮಾಡಿಸಿ ಅವರನ್ನು ಇಲ್ಲಿ ತರುವಂತೆ ಜನತಾದಳ ನಾಯಕರು ಕುಮಾರಸ್ವಾಮಿಯ ಮೇಲೆ ಒತ್ತಡ ಹಾಕಬೇಕು. ಇದರಿಂದ
ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಬೇಸಿ ಇಲ್ಲದ ಜನತಾದಳವನ್ನು ಖಂಡಿತವಾಗಿಯೂ ಜನರು ಸಪೋರ್ಟ್ ಮಾಡ್ತಾರೆ. ಕುಮಾರಸ್ವಾಮಿ ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಹೇಳುವಂಥ ಒಂದು ಶಾಬಾಸ್ಗಿರಿ ಸಿಗ್ತದೆ. ಆ ರೀತಿ ಆಗಬೇಕು. ಪ್ರವೀಣ್ ಚಂದ್ರ ಪುನಃ ಕಂದಾಯ ಅಧಿಕಾರಿಯಾಗಿ ಮಂಗಳೂರಿಗೆ ಬರಬೇಕು ಹೇಳುವಂಥದ್ದು. ಅದೇ ಇವರು ಹೇಳಿದ ಹಾಗೆ ಒಂದು ಈಗ ಆಡಳಿತ ಪಕ್ಷ ಮಾಡಿದೆ ಅಥವಾ ಆಡಳಿತ ಪಕ್ಷ ಯಾರೋ ಒಬ್ಬರು ಮಾಡ್ತಾರೆ ಟ್ರಾನ್ಸ್ಫರ್, ಅದನ್ನು ಖಂಡಿಸಬೇಕಾದ ವಿರೋಧ ಪಕ್ಷವು ಸುಮ್ಮನೆ ಕೂತ್ಕೊಂಡಿದೆ. ಹೀಗಾಗಬಾರ್ದು. ಜನಗಳು ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಅಥವಾ ಇನ್ನೊಂದು ಭ್ರಷ್ಟಾಚಾರ ನಿಯಂತ್ರಣ ಅನ್ನುವಂಥದ್ದು ಕೇವಲ ಪುಸ್ತಕದಲ್ಲೋ ಅಥವಾ ಮನೆ ಕಟ್ಟೆ ಕೂತ್ಕೊಂಡ ಪುರಾಣ ಹೊಡೆಯೋದಕ್ಕಿಂತ ಇಂಥ ಸಂದರ್ಭಗಳಲ್ಲಿ ತಮ್ಮ ಹಕ್ಕನ್ನು ಸಂವಿಧಾನಬದ್ಧವಾದಂಥ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ಪ್ರಶ್ನೆ ಮಾಡ್ತಕ್ಕಂಥದ್ದು, ಹಾಗೆ ನಾವು ಕೊಡ್ತಕ್ಕಂಥ ಪ್ರತಿಯೊಂದು ತೆರಿಗೆ ಹಣ ಸದುಪಯೋಗ ಆಗಬೇಕು, ದೇಶದ ಸಂಪತ್ತು ಪರಿಸರ ಉಳಿಸ್ತಕ್ಕಂಥ ಕೆಲಸದಲ್ಲಿ ಪ್ರತಿಯೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಾಗರಿಕರು ಕೈ ಸೇರಿಸಿ ದಯವಿಟ್ಟು ಸೇರಿಸಿ. ಇವತ್ತು ನಾವು ಮಾತಾಡಲಿಲ್ಲ ಹೇಳಿದರೆ ನಾಳೆ ಮುಂದೆ ಈ ಸಮಸ್ಯೆಗಳು ನಿಮ್ಮ ಮನೆಯ ಅಂಗಣಕ್ಕೆ ಇನ್ನೊಂದು ರೂಪದಲ್ಲಿ ಬಂದು ಬಿದ್ದಾಗ ಯಾರೂ ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ. ಆದ್ದರಿಂದ ಇವತ್ತು ನೀವು ಧ್ವನಿ ಎತ್ತಬೇಕು, ಪ್ರಶ್ನೆ ಮಾಡಬೇಕು. ನಮ್ಮ ಕಾನೂನನ್ನು, ನಮ್ಮ ಸಂವಿಧಾನದ ಒಂದು ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡಬೇಕಂತ ಹೇಳಿ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಒಟ್ಟಿನಲ್ಲಿ ಒಬ್ಬ ಅಧಿಕಾರಿ ಸರ್ಕಾರಿ ಸೇವೆಗೆ ಬರುವಾಗ ತಾನು ಚೆನ್ನಾಗಿ ಕೆಲಸ ಮಾಡಬೇಕು, ಪ್ರಾಮಾಣಿಕವಾಗಿ ದುಡಿಬೇಕು ಮತ್ತು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಬಯಸ್ತಾನೆ. ಆದರೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು, ರಾಜಕಾರಣಿಗಳು, ಜನನಾಯಕರು ಅದು ಬಿಡುವುದಿಲ್ಲ ಎನ್ನುವುದಕ್ಕೆ ಇವತ್ತಿನ ಈ ವರ್ಗಾವಣೆ ಸಾಕ್ಷಿ ಅಂತ ಅನಿಸ್ತಾ ಉಂಟು. ಇರುವಂಥ ಬೆರಳೆಣಿಕೆಯ ಪ್ರಾಮಾಣಿಕ ಅಧಿಕಾರಿಗಳನ್ನು ಉಳಿಸಲಿಕ್ಕೆ ಹೋಗದಿದ್ದರೆ ಇದು ತುಂಬ ಕಷ್ಟ ಆಗುತ್ತೆ ಮಂಗಳೂರಿನಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗಳ ಅವಧಿಯಲ್ಲಿ ತಮ್ಮ ಅಭಿಪ್ರಾಯ ನಮಗೆ ಮಂಡಿಸಿರುವಂಥ ಹನುಮಂತ್ ಕಾಮತ್ ಅವರಿಗೆ, ಶಶಿಧರ್ ಶೆಟ್ಟಿ ನಮ್ಮಟ್ಟಿಯ ಪರವಾಗಿ ಆತ್ಮೀಯವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಕರೆಯನ್ನು ಸ್ವೀಕರಿಸಿದಂಥ ಯುಟಿ ಖಾದರ್ಗೌಡ ಧನ್ಯವಾದ ಹೇಳ್ತಾ ಇದ್ದು. ಇವತ್ತಿನ ಜನಧ್ವನಿ ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.